ಕೌಶಿಕೆ ಎಂಬ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ಹಿಮ್ಮೇಳದಲ್ಲಿ ಶ್ರೀಯುತ ಮುಕೇಶ್ ಕಿನ್ಯಾ, ಪುರುಷೋತ್ತಮ ಭಟ್, ವಿಘ್ನವ್ಯಾಲ ಗುಲಾಬಿ ಮನವರುಗೋ ವಿಘ್ನೇ ಪಂಚಾನನ ವಿಘ್ನೋ ತುಂಗ
ಗಿರಿ ಪ್ರಭೇದನ ಭವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನ ಘಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದನಿ ಭಾರತೀಯ ತೀರೆ ಗಜಮುಖದವಗೆ ಗಣಪಗಿ ಪರದೊಳ್ಳು ಪರಸು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆಯುವವಗೆ ಸುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರಿ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಗಣಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಅವಜ ವಿಷಯಕ್ಕೆ ತಿರುಗದನ ಗೋವಿಂದ ಗಿರಿ ಜಯವರ ಸುತನಾಯ ಚಂದ್ರಕೇಶ ಪವನ ಶ್ರವಣ ಅಂದ ಚಂದಾದಿಯೊಪ್ಪುವ ಗಜಮುಖನಾಯ ಚಂದನ ಕುಂಕುಮಲೇಪಿತನ ಇಂದ್ರಾದಿ ಭಕ್ತರ ಪೊರೆಯವನಾಯ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ಪರಮಾತ್ಮ ದುರಿತ ಭಯಂಕರನ ಪರಮದೂರ ವಿಘ್ನೇಶ್ವರನಾಯ ನೆನೆಯಿರೋ ಜನರೆಲ್ಲ ಗುಣಯುತನ ಗಣಮೂರ್ತಿ ಮದವೂರ ಗಣನಾಥನಾಯ ತತ್ತೋ ತತ್ತೋ ತತ್ತೋಂ ದಿನ್ನತೈ ದಿತ್ತೋಂ ದಿತ್ತೋಂ ತಿಂತಗಿದ ದಿನ್ನತೈ ತೋಂ ತಗಿದ ತೋಂ ತಗಿದ ತೋಂ ತಗಿದ ದಿನ್ನತೈ ದಿಂ ತಗಿದ ದಿಂ ತಗಿದ ದಿಂ ತಗಿದ ದಿನ್ನತೈ ತೋಂ ತಾ ದಿನ್ನತೈ ತೋಂ ತಗ ದಿನ್ನತೈ ತೈ ದಿನತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತಂ ಒಂದೇ ದೇವರ ದೇವ ಆ
ಗತಗತ ದಿನತೆ ಅಂಬುರುಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪದಾಂಬುಜಕ್ಕೆ ಬೊಡ ಮಡುತ್ತ ವರ್ಣಿಪೆಣಿ ಕಥಾಮೃತವ
ಬಲಿರಿ ಬಲಿರಿ ಧೀರವ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಈ ದೇವಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ ಸುರಪಾಲನೆಂದು ಕೇಳಿದ್ದೆ. ನಾನೇ ಸರಿ ಒಲಗವಿದ್ದ ವಿಚಾರ ಅನೇಕವಿದೆ ಅನೇಕವಿದೆ ತರುಣಿ ಮಾಲಕ ಕೇಳು. ನೆರವಿಯೋಳು ನುಡಿದ ಮನವೀರವನಿ ತೆರದಿಯೇ ತರಣಿ ಮಾಲಕ ಕೇಳು. ಓಂ ನಮೋ ಶ್ರೀಹರಿ ಕಾಪಾಡು ತಂದೆ ಕಾಪಾಡು ಸುಮನಸರೇ ಮೂರು ಮೂರ್ತಿಗಳ ಅನುಗ್ರಹದಿಂದ ಈ ದೇವಲೋಕವನ್ನು ಪಡೆದವರು ನಾವು. ಕಾಮಿಸಿದನ್ನು ಕೊಡುವ ಕಾಮಧೇನು, ಕಲ್ಪಿಸಿದನ್ನು ಕೊಡುವ ಕಲ್ಪವೃಕ್ಷ, ಐರಾವತ ಚಿಂತಾಮಣಿ ಇವೆಲ್ಲವೂ ಇಲ್ಲಿನ ವಿಶೇಷ ವಸ್ತುಗಳು. ಆದರೆ ಸುಮನಸರೇ, ಈ ದೇವಲೋಕದ ಸಂಪತ್ತನ್ನು ಬಯಸಿ ಆ ದಾನವರ ದಾಳಿಯಾದರೆ ನೀವೇನು ಮಾಡುವಿರಿ? ಸುರನ ತಲಾಲಿಸಯ್ಯ ಆಲಿಸಯ್ಯ. ಸುರನ ತಲಾಲಿಸಯ್ಯ ನಾನೆಂಬುದು ಮನೆಯ ಮೊದಲ ಜೀವ. ಸುರರು ನಾಟಕ್ಕೆ ತೋಳು ಸಂಗ್ರಾಮದಿ ಕರೆದಿಕ್ಕುವೆ ನಿಶ್ಚಯ. ಆ ಹಾ ಸುರರೇನು ಸಂತತ
ಬಲು ತೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಆ ತೋಷವಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಾಳು ನಿಶ್ಚಯ ಸಂಗರದೊಳಗೆ ಕಲಿಗಾಳು ನಿಶ್ಚಯ ಸಂಗರದೊಳಗೆ 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 ಕಳರ ಭೀತಿಯು ನಮಗೆ ತೋಷವಂತೇನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಸುಮನಸರೇ, ನೀವಾಡಿದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ನೀವೇ ಹೇಳಿದ ಹಾಗೆ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡುವವರಿಗೆ ಯಾವುದೇ ಇತರ ಫಲಗಳಿಲ್ಲ ಎನ್ನುವ ಹಾಗೆ. ಹಾಗಾದರೆ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸೋಣವೇ? ಕಾಲಾಂತರದಿ ಶೋಣಿತ ಪತ್ತನವನ ಶುಂಭದಾನವನಧಿಕ ವಿಭವದಲ್ಲಿ
शुंभासुर ಹೇಳಿತು ನಾನೇ ಸರಿ ಮೂಲಗವಿತ ವಿಚಾರ ಅನೇಕ ವಿಧಯೇ ನಾಡಿ ತನುಕುಮಾರಕ ಕಾಪಾಡು ತಂದೆ ಕಾಪಾಡು ತಮ್ಮನ್ ಶುಂಭಾಸುರ ಕಶ್ಯಪ ಬ್ರಹ್ಮ ಮತ್ತು ಧನುದೇವಿಗಳ ಮಕ್ಕಳಾದಂತಹ ನಾವೇ ಶುಂಭಣಿ ಶುಂಭರಿ ಎಂಬ ಖ್ಯಾತಿಯನ್ನು ಪಡೆದವರು ದಾನವ ಕುಲ ಉದ್ಧಾರಕ್ಕಾಗಿ ಬ್ರಹ್ಮದೇವನಿಂದ ಬೇಕಾದಂತಹ ವರಗಳನ್ನು ಪಡೆದೆವು. ಆದರೆ ತಮ್ಮ ಪ್ರತ್ಯಕ್ಷನಾದಂತಹ ಬ್ರಹ್ಮದೇವ ಕೊಟ್ಟಂತ ವರಗಳೇನು ತಮ್ಮ? ಸರಿದಿರಾತಮನನ್ನು ಮೆಚ್ಚದೆ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿದವರು ನಾವು. ಹಾಗೆ ಪ್ರತ್ಯಕ್ಷನಾದ ಬ್ರಹ್ಮದೇವ ನೋಡಿದ ಪ್ರಾಣವೇ ಬಂದ ವರವನ್ನು ಕೊಟ್ಟಿದ್ದಾನಲ್ಲ, ಮುಂದೆ ಮಾಡೋಣ. ಅಡುಜ ನಿಶುಂಭ ಕೇಳು ಕೇಳು ನಮ್ಮ ಚಿಕ್ಕದೋರಿಯ ಮಕ್ಕಳಾದಂತಹ ದೇವತೆಗಳು ಸ್ವರ್ಗಲೋಕದಲ್ಲಿ ಮೆರೆದಿದ್ದಾರೆ. ಅವರನ್ನು ಬಡಿದೋಡಿಸಿ ಪೀಠ ನಮ್ಮ ವಶ ಮಾಡಬೇಕಾಗಿದೆ. ಅದಕ್ಕಾಗಿ ನಡೆಯೋಣ. ಓ
ದೇವಲೋಕವನ್ನು ನಮಗೆ ಒಪ್ಪಿಸಿ, ಇಲ್ಲದಿದ್ದರೆ ನಿಮ್ಮನ್ನು ಕೊಂದು ಬಿಡ್ತೇನೆ. ಅಧಿಕಾರವನ್ನು ನಮಗೆ ಒಪ್ಪಿಸಿ, ಇಲ್ಲದಿದ್ದರೆ ನಿಮ್ಮನ್ನು ಕೊಂದು ಬಿಡುತ್ತೇನೆ. ಇದನ್ನು ಬಯಸಿ ಬಂದರೆ ನಿನ್ನ ಪ್ರಾಣ ಹೋದಿತು ಎಚ್ಚರ. ಒಳ್ಳೆಯ ಮಾತಿನಲ್ಲಿ
ಸ್ವರ್ಗದ ಪೀಠ ನನಗೊಪ್ಪಿಸಿದ್ದಾರೆ. ಯಾವಾಗದರೆ ನಿಲ್ಲೋದು ಯಾಕೆ? ಬಾ ಮುಂದೆ. ಚರುಚದೂತ ಜಗಕ್ಕೆ ಅಧಿಕಾರಿಯು ಪುರಾಣ ರಂಗುರ ವಹಿಸಿ ಆನೆ ಹರಿದ ಪಟ್ಟವ ಸಹಜಿಯೇ. ಮಾನವ ಕುಲದ ಕಡೆಗೆ ದೇವಾಗಲಿ, ಒಡೆಯರಿಗೆ ದೇವಾಗಲಿ, ವೀರ ಸುಮ್ಮನಿಗೆ ದೇವಾಗಲಿ, ದೇವಾಗಲಿ, ದೇವಾಗಲಿ. ಅಮ್ಮ ಅಣ್ಣ, ಸಂತೋಷವಾಯ್ತು. ಆ, ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ. ಆ, ನಾಲ್ಕನ ಪೀಠ ನಮ್ಮ ವಶ ಮಾಡಿದಾಗಿದೆ. ಆ, ಹಾಗಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವ. ಸುರದ ವೈಶ್ಯರು ಕೇಳಿ ದುರುಳರಿ ಪರಿಯಲ್ಲ ಬೆರೆಯುತ್ತಲಿರಲು ಕಾನನದಿ ಪುರುಹುತ ಮುಖ್ಯರು ತರಹರಿಸುತ್ತಲೇ ಚರಿಸುತ್ತ ಗಿರಿ ಕಾನನದಲ್ಲಿ ಏನಾಯಿತು? ಸುರತ ವೈಶ್ಯರು ಕೇಳಿ ದುರುಳನಿ ಏನಾಯಿತು? ದುರುಳ ಶುಂಭ ನಿಶುಂಭರಿಂದ ನಮ್ಮ ಪಾಲಿಗೆ ಸೋಲಾಯಿತು. ಏನು ಮಾಡಲಿ? ಹಾ ಸರಿ. ದುರುಳ ಮಹಿಷ ವಧೆಯ ಕಾಲದಲ್ಲಿ ದೇವಿ ಜಗನ್ಮಾತೆ ಹೇಳಿದ ಮಾತು, ಕಷ್ಟ ಕಾಲದಲ್ಲಿ ತುಹಿನಗಿರಿಗೆ ಬಂದು ನನ್ನನ್ನು ಪ್ರಾರ್ಥಿಸಿದರೆ ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತೇನೆ ಎನ್ನುವ ಹಾಗಾಗಿ ತುಹಿನಗಿರಿಗೆ ಸಾಗುತ್ತೇನೆ. ಪಾಲಯ ಮಾ ಶರ್ವಾಣಿ ಶಂಕರಿ ಪಾಲಿತೋದ ಭಯ ಅಂಬಿಕೆ ಸುರನುತೆ ಶಂಭು ಮಣೋಗದೆ ಅಂಬಿಕೆ ಸುರನುತೆ ಶಂಭು ಮಣೋಗದೆ ನಂಬಿದ ಭಕ್ತರಿಗೆ ಬಲಿತು ಪೊರೆವಮ್ಮ ಪಾಲಯ ಮಾ ಸರ್ವಾಣಿ ಶಂಕರಿ ಪಾಲಿತ ಭಯ ಭವಾನಿ ಶಂಕರಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ 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 ಜಯ. ಇಳೆಯ ಸುರಫಲಗೋಳು ಗುಟ್ಟುವುದೇಕೆ ಕೂಳ ಮಹಿಷ ನಿಮ್ಮ ನೋಜ ತೋರಿಸಿ ನಾಗವನಾಲುತ್ತಿರಲು ಕಾಲನಾಲಯ ಕಟ್ಟಿದೆನೋ ಸುರಪಾಲ ಜನನಿ ಅಪರಾಜಿತೆಯಾದ ನನ್ನನ್ನು ಹಾ ಸ್ತೋತ್ರದ ಮೂಲಕ ಪ್ರತ್ಯಕ್ಷೀಕರಿಸಿಕೊಂಡಿದ್ದೀರಾ. ಹೌದಮ್ಮ. ನಿಮ್ಮ ಭಕ್ತಿಗೆ ಮೆಚ್ಚಿ ಹಾ. ಮೈದೋರಿದ್ದೇನೆ. ಹಾ. ಈ ಹಿಂದೆ ದುರುಳ ಮಹಿಷಾಸುರನನ್ನು ಕೊಂದು ಹಾ. ನಿಮಗೆಲ್ಲ ಸೌಖ್ಯವನ್ನು ಕರುಣಿಸಿದ್ದೇನೆ. ಹಾ. ಮತ್ತೇನು ಕಷ್ಟ ಬಂತು ನನ್ನಲ್ಲಿ ತಿಳಿಸಿ ಪರಿಹರಿಸಿಕೊಡುತ್ತೇನೆ. ಜನನಿ ಜನನಿಗೆ ಭಿನ್ನವ ಧನುಜ ಮಹಿಷನಿಂದ ಗಣಪರಾಕ್ರಮಿ ಶುಂಭನೋ ಅನುವರದಲ್ಲಿ ಸುರರನು ಸೋಲಿಸುತ್ತ ಅನುವರದಲ್ಲಿ ಸೂರನನ್ನು ಸೋಲಿಸುತ್ತ ನಾಗವ ಪಾಲಿಸುವ ಕಳನು
ಜನನಿ ಕೇಳ್ಬೆನ್ನದನುಜ ಮೈಷನಿಂದ ಆ ಜನನಿ ಸುರಪ ದುರುಳ ಮಹಿಷನಿಗಿಂತಲೂ ಬಲಾನ್ವಿತರಾದ ಶುಂಭ ನಿಶುಂಭ ಎನ್ನುವ ದಾನವರು ದೇವಲೋಕಕ್ಕೆ ದಾಳಿ ಮಾಡಿ ನಮ್ಮನ್ನು ಬಡಿದೋಡಿಸಿದ್ದಾರೆ. ಅವರನ್ನು ತರಿದು ನಮ್ಮನ್ನು ನೀನೇ ಕಾಪಾಡಬೇಕಮ್ಮ. ಇದು ಅಭಯ. ಕರುಣಿಸುತ್ತದ ಭಯವನ್ನು ನುಡಿದಳು ಕರುಣಿಸುತ್ತ ಅಭಯವ ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ನಿರನ್ಯನು ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರೆ ಗರುಹಿ ಶ್ರೀದೇವಿ ಕರುಣಿಸುತ್ತದ ಭಯವ ನುಡಿದಳು 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 ಸುರಭ ಸುರಭ ಸುರಬಾಲ ಸುರಪಾಲ ಅಮ್ಮ. ಮರುಗದಿರು. ಹಾ. ದುಷ್ಟರಾದ ಶುಂಭನಿಶುಂಭರು ಹಾ. ಪರಬಲದಿಂದ ಗೊಬ್ಬಿ ಲೋಕಕಂಟಕರಾಗಿ ಮೆರೆಯುತ್ತಿದ್ದಾರೆಯೋ ಹೌದಮ್ಮ. ಬಿದಿರಿ ಭೀತಿಯನ್ನು ಹಾ. ಕಿರಿದು ದಿನದೊಳಗೆ ಹ್ಮ್. ಆ ದಾನವರನ್ನು ತರೆದು ಹಾ. ನಿಮ್ಮನ್ನೆಲ್ಲ ನಾನು ರಕ್ಷಿಸುತ್ತೇನೆ. ಧೈರ್ಯಸ್ಥರಾಗಿ ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಗೊಳಿಸಿ ಹಾ. ನಾನಾಡುವ ದುಷ್ಟ ಸಂಹಾರದ ಲೀಲೆಯನ್ನು ನೋಡಿಕೊಳ್ಳುತ್ತಾ ಇದ್ದುಕೊಳ್ಳಿ ಮಕ್ಕಳೇ. ಜಯ 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 ಜಯ. ಅಳುವ ಸುಮನ ಸರಿಗೆ ಧೈರ್ಯವ ತಿಳುಹಿಗೆ ಬಳಿಕ ಶಕ್ತಿರೋಪಿಣಿ ಕಳರ ಬಳಿಗೈದುತ ಗೆಳುವಡ ಸಾಧ್ಯವೆಂದೆನುತ ಕಳರ ಬಳಿಗೈದುತ ಗೆಳುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ಮೋಹದ ಬಲಿಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಮಾಯೇ ಎಂದು ಯೋಚಿಸಿ ಮಹಮಾಯೇ
ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ಬೃಂದವ ಮೋಹಿಸಿ ತರಿಯೇ ದೈತ್ಯ ಬೃಂದವ ಮೋಹಿಸಿ ತರಿಯೇ ಮಹಾಮಾಯೆ ಸುಂದರಾಂಗವ ಸುಂದರಾಂಗವ ತಲೆದಂದು ಸುಂದರಾಂಗವ ತಲೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನಗಳೊಂದು ನಿಂದಳು ಮೆರೆವ ಕದಂಬವನಗಳೊಂದು ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನಗಳೊಂದು ಯೋಚಿಸಿಯೇ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಯೇ ಅಳುವ ಸುಮನಸರಿಗೆ ಅಭಯವನ್ನಿತ್ತು ಕಳುಹಿದ್ದೇನೆ. ನುಡಿದಂತೆ ನಡೆಯಬೇಕಾದದ್ದು ಲೋಕಮಾತೆಯಾದ ನನ್ನ ಕರ್ತವ್ಯ. ಶಕ್ತಿ ರೂಪಿಣಿಯಾದಂತಹ ನನಗೆ ಆ ದುಷ್ಟರನ್ನು ತರೆಯುವುದು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದ ಆ ದಾನವರನ್ನು ತರೆಯಬಲ್ಲೆ. ದುರುಳರಾದರೂ ವರಫಲಾನ್ವಿತರಾಗಿದ್ದಾರೆ. ಹಾಗಾದರೆ ಬ್ರಹ್ಮನ ವರವೆನ್ನುವುದು ಸುಳ್ಳಾಗದ ರೀತಿಯಲ್ಲಿ ಅವರನ್ನು ನಾನು ತರೆಯಬೇಕು. ಕಳ್ಳರ ಬಳಿಗೆ ಇದು ಕೊಲುವಡೆ, ಅದು ಅಸಾಧ್ಯ. ಶಕ್ತಿಯಿಂದ ಆಗದೇ ಇರುವುದನ್ನು ಯುಕ್ತಿಯಿಂದ ಮಾಡಬೇಕು. ಅದಕ್ಕಾಗಿ ಮೋಹದ ಬಲೆಯನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿಕೊಳ್ಳುವ ಕಾರ್ಯ ಅತಿ ಸುಲಭವೆಂದು ಆಲೋಚಿಸಿದವಳು ನಾನು. ದೇವತೆಗಳು ಪ್ರಾರ್ಥಿಸುವ ಸಂದರ್ಭದಲ್ಲಿ ಪಾರ್ವತಿಯಲ್ಲಿ ಐಕ್ಯಳಾಗಿದ್ದೆ. ಆಕೆ ಆ ಹೃತ್ಕೋಶ ಸಂಭವೆಯಾಗಿ ಪಾರ್ವತಿಯ ಕಾಯಕೋಶದಿಂದ ಹೊರಬಂದ ಕಾರಣ ನನ್ನ ಈ ರೂಪಕ್ಕೆ ಕೌಶಿಕೆ ಎಂಬ ಹೆಸರನ್ನಿರಿಸಿದೆ. ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದಂತಹ ಮೈಕಾಂತಿಯನ್ನು ಕೋಟಿ ಸೂರ್ಯನ ಪ್ರಭೆಯಿಂದ ಹೆಚ್ಚಿಸಿಕೊಂಡಿದ್ದೇನೆ. ತನು ಗಂಧವನ್ನು ಪರಿಸರದಲ್ಲಿ ಪಸರಿಸಿಬಿಟ್ಟಿದ್ದೇನೆ. ಹಾಗಾದರೆ ಜಗನ್ಮಾತೆಯಾದ ನನಗೆ ಕುಳಿತುಕೊಳ್ಳಲು ಹಾಸನ ಬೇಕಲ್ಲವೇ? ಎಲ್ಲಿ? ಕನಕದ ಉಯ್ಯಾಲಿ ಮಿರಿಯನು ಕನಕದ
ಆಡುತ್ತಲಿ ಜಗಜನನಿ ಆಡುತ್ತಲಿ ಘನ ಸೊಬಗಿನೊಳಲ್ಲಿ ಘನ ಸೊಬಗಿನೊಳಲ್ಲಿ ಸನುಬಲದಿಂದು ಯಾಲೆಯಲ ಜಗಜನನಿ ಆಡುತ್ತಲಿ ಘನ ಸೊಬಗಿನಲ್ಲಿ ಕನಕದುಯ್ಯಾಲೆ ಮೆರೆಯಲೋ ಆ ಕುರಿತು ಆಲೋಚಿಸುತ್ತಿರುವಾಗಲೇ ಅಂಬರದಿಂದ ಕನಕದ ಉಯ್ಯಾಲೆಯೊಂದು ಇಳಿದು ಬರುತ್ತಿದೆ ಅಲ್ಲ. ವನ ಮಧ್ಯದಿಂದ ನೂತನದಿ ಸೃಜಿಸಿ ಕಂಚನದ ಉಯ್ಯಾಲೆಯನ್ನು ಏರಿ ವಿಧ ವಿಧವಾದ ರಾಗಗಳನ್ನು ಹಾಡುತ್ತಾ ಕಳರನ್ನು ನನ್ನತ್ತ ಆಕರ್ಷಿಸಿಕೊಳ್ಳಬೇಕಾದರೆ ಏರಿಕೊಳ್ಳುತ್ತೇನೆ. ಎಲ್ಲವ ಸಂಚರಿಸಿ ಶೋಧಿಸುವೆವೆಂದಿರುತ್ತ
ಹಸಿಯ ಬಾರಿಗೆ ಬಾಧಿಸುತ್ತಿದೆಯಲ್ಲ. ಮೃಗಮಾಂಸವನು ಮಿಲುತ್ತಲಿ ಎಲ್ಲರಿಗೊಡ್ಡುತ್ತ ಅನುಜಮವನು ಎಲ್ಲರಿಗೊಡ್ಡುತ್ತ ತನುವ ಶ್ರಮವನು ಕಳವೆವೆಂದೆನುದಾಗ ಬರಲ ಕದಂಬ ವನದಿಡಿಗಿ ಬಂದೆ
ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಅಣ್ಣ, ಬೇಟೆಯಾಡುವುದಕ್ಕೆ ಈ ದಿಕ್ಕಿನಿಂದ ಹೋದೆ. ಹಂದಿಗಳ ಹಿಂಡು ಸಿಕ್ಕಿತು. ಏನು ಮಾಡಿದೆ? ಒಂದನ್ನು ಬಿಡ್ಲಿಲ್ಲ. ಎಲ್ಲವನ್ನು ಹಿಡಿದೆ, ನೆಲಕ್ಕೆ ಬಡಿದೆ, ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬನ್ನು ಜಗಿದೆ, ಹೊಟ್ಟೆ ತುಂಬಿತು. ಅಣ್ಣ, ನೀನು ಏನು ಕೊಂದೆ, ಏನು ತಿಂದೆ, ಹೇಳು ನನ್ನ ಮುಂದೆ. ಅಣ್ಣ, ಬೇಟೆಗೆಂದು ಕಾಡಿಗೆ ತೆರಳಿದಾಗ ತೆರಳಿದ ಕೇಸರಿ ಅದರ ಬಾಲಕ್ಕೆ ಕೈಗೊಟ್ಟೆ. ಗಾರ ಗಾರನೆ ತಿರುಗಿಸಿ ಬಂಡೆಗೆ ಬಂದೆ. ರಕ್ತ ಚಿಮ್ಮುವುದಕ್ಕಾರಂಭವಾಯಿತು. ರಕ್ತವನ್ನು ಘಟ 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 ಘಟನೆ ಕುಡಿದೆ. ಮಾಂಸವನ್ನು ಞಮ ಞಮನೆ ಮೆದ್ದೆ. ಮೂಳೆಯನ್ನು ಘಟ ಘಟನೆ ಜಗಿದು ಹಾಕಿದೆ. ಹೊಟ್ಟೆ ತುಂಬಿತು ಭರ್ಜರಿ ಬೇಟೆ. ಆದರೆ ತಮ್ಮ ಅಣ್ಣ, ಇನ್ನೂ ಕೆಲವು ಪ್ರಾಣಿಗಳು ಉಳಿದಿದೆ. ಅದೋ ಅಲ್ಲಿ ನೋಡು, ಆ ಪ್ರಾಣಿಯ ಹೇಗೆ ಪೆಟ್ಟು ಬಿದ್ದಿದೆ. ಹೀಗಾಗಿದೆ. ಅದು ಅಲ್ಲಿ ನೋಡು, ಆ ಪ್ರಾಣಿಯ ಸೊಂಟಕ್ಕೆ ಪೆಟ್ಟು ಬಿದ್ದಿದೆ. ಸೊಂಟ ಹೀಗಾಗಿದೆ. ಇನ್ನು ಅದೋ ಅಲ್ಲಿ ನೋಡು, ಆ ಪ್ರಾಣಿ ಕುಳಿತು ಯೋಚಿಸುತ್ತಾ ಇದೆ. ಈಗ ಹೋಗುದಾ ಮತ್ತೆ ಹೋಗುದಾ, ಈಗ ಹೋಗುದಾ ಮತ್ತೆ ಹೋಗುದಾ ಎನ್ನುವ ಹಾಗೆ. ಎಲ್ಲಿಗೆ? ಚಂಡಮುಂಡರ ಬೇಟೆ ಮುಗಿಯುವವರೆಗೆ ಎಲ್ಲಿಗೂ ಹೋಗಲಿಕ್ಕಿಲ್ಲ ತಮ್ಮ. ಅಣ್ಣ, ಬೇಟೆ ಆಡಿದ ಪರಿಣಾಮ ಶ್ರಮ ಜಲ ಸುರಿಯುತ್ತಾ ಗಾಳಿಯ ಅವಶ್ಯಕತೆ. ಇದು ತಗ್ಗು ಪ್ರದೇಶ ಕಾಣುತ್ತಿದೆ. ಕೃಷ್ಣಗಿರಿ ತುಸದಿಯನ್ನು ಏರಿಕೊಳ್ಳೋಣ. ತಡುವಾದ ಸಮಯದಲ್ಲಿ ಕೇಳಿಸೆ ತಡುವಾದ ಸಮಯದಲ್ಲಿ ಕೇಳಿದೆ ನಲವಿಯು ಉಯ್ಯಾಲೆಯಲಿ ನಲವಿಯು ಉಯ್ಯಾಲೆಯಲಿ ತಾ ಕುಳಿತು ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ತಳುವದ ಸಮಯದಲ್ಲಿ ಕೇಳಿದೆ ನಲವಿನೆಂದು ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ವೀಣೆಯ ಪಿಡಿದಿರ್ಪ
ನಾನು ರಗದೊಳಿಂದು ಗಾನ ಮಾಡುವಳು ಇದೇನು ಇದೇನು ಇದೇನೆಂದು ತಿಳಿಯದಾಗಿರುವುದು ಬರುತ್ತಾ ಇದೆ. ಈ ಗಾಯನ ಯಾರದ್ದೆಂದು ತಿಳಿದೆ? ಯಾರು? ಅವಳೇ ವೀಣಾ ಬಾಣೆ. ಏ ಅಣ್ಣ, ನಿನಗೆ ತಲೆ ಸರಿ ಇಲ್ಲ. ಏನಾಯ್ತು? ಬ್ರಹ್ಮನ ಸೃಷ್ಟಿಯಾಗಬೇಕಾದರೆ ವಾಣಿ ಹತ್ತಿರದಲ್ಲಿ ಬೇಕು. ವಾಣಿ ಬರೆಯಲು ಸಾಧ್ಯವಿಲ್ಲ. ಹಾಗಿದ್ದರೆ ಇದ್ದರಲ್ಲ, ದೇವಲೋಕದ ಗಾಯಕ ಆ ತುಮ್ಮರ ಅವನೇ ಬಂದಾಡಿರಬೇಕು. ಅವನು ಸಾಧ್ಯವೇ ಇಲ್ಲ. ಹಾಗಿದ್ದರೆ ಮತ್ತೊಬ್ಬ ಇದ್ದಾನೆ. ಯಾರು? ಕರಗಲ್ಲಿಗೆ ಬಾರದ, ಸತ್ಯವನ್ನು ಮೀರದ, ಜ್ಞಾನ ವಿಶಾರದ, ಅವನವೇ ಶಾರದೆ ಆ ನಾರದ. ನಾರದ ಅಣ್ಣ, ನಾರದ ಶಾಪಗ್ರಸ್ತ. ಇಂತಲ್ಲಿ ನಿಲ್ಲಲಾರ. ಹಾಗಾಗಿ ತುಂಬೂರನೂ ಅಲ್ಲ, ನಾರದನೂ ಅಲ್ಲ, ವಾಣಿ ಅಂತೂ ಅಲ್ವೇ ಅಲ್ಲ. ತಮ್ಮ ಅಣ್ಣ, ನಾವು ಯಾಕೆ ಕೇಳಿಸುತ್ತಿದೆಯಲ್ಲ, ಅದನ್ನು ಹಿಡಿ. ನಡೆದರಲು ಸ್ವರ ಹಿಡಿದು ನಡೆದರಲು ನಡೆದರಲು ತನುವಿನ ಪರಿಮಳವು ನಾದಿಗೆ ಹೋಗಲು ತನುವಿನ ಪರಿಮಳವು ನಾದಿಗೆ ಹೋಗಲು
ಪರಿಮಳವಿಡಿದು ಮುಂಬರಿಯೇ ಚತುರ್ಭುಜಿ ಚಂದ್ರಗಳಾವದೌಸಿ ಕುಜೋಲ್ಲದಿ ಕುಂಕುಮರಾಗ ಶೋಣೆ ಪುಂಡ್ರೇಶು ಪಾಶಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ಜಗದೇಕ ಮಾತಾ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ನಾಗಮಧ್ಯಾಮರ ಯೋಗಿ ಮರ್ಯರಿಗೆಲ್ಲ ನಾಗಮಧ್ಯಾಮರ ಯೋಗಿ ಮರ್ಯರಿಗೆಲ್ಲ ಯೋಗುಳ ಪಾಡುತ್ತ ರಾಗಲಯದೊಳಲ್ಲಿ ನಾಗಮಧ್ಯಾಮರ ಯೋಗಿ ಮರ್ಯರಿಗೆಲ್ಲ ಯೋಗುಳ ಪಾಡುತ್ತ ರಾಗಲಯದೊಳಲ್ಲಿ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ತೂಗಿದಳು ಪರಿಮಳವಿಡಿದು ತರಡಿಗೋಡಿ ಪ್ರಕಾಶವನು ಗೋಚರಿಸಲು ತರಡಿಗೋಡಿ ಪ್ರಕಾಶವನು ಗೋಚರಿಸಲು ಅಚ್ಚರಿಯಿಂದ ಶೋಧಿಸಿ ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದಲ್ಲಿ ದೇವಿಯನು ಕಳ್ಳರು ದೇವಿಯನು ಅರರೆ 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 ಇನ್ನಿವಳಿಂದ ಬಿಟಗಾರಿ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅರರೆ ಇಲ್ಲಿ ಬಳಿಂದ ಬಿಡಗಾರೆ ಅರರೆ ಅರರೆ ಅಮಮ ಅರರೆ ಅಮಮ ಅರರೆ ಇಲ್ಲಿ ಬಳಿಂದ ಬಿಡಗಾರೆ ನೋಡೆ 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 ಮರಣ ಗೋರ್ಗಣೆ ಮರಣ ಗೋರ್ಗಣೆ ಮರಣ ಗೋರ್ಗಣೆ ಮರಣ ಗೋರ್ಗಣೆ ಅಲ್ದಿಗಳು ನೀರೇ ನೀರೇ ಅರರೇ ಶರದಿಂದು ವದನೆ ಹರಿಣರೇ ಶರದಿಂದು ವದನೆ ಶರದಿಂದು ವದನೆ ಶರದಿಂದು ವದನೆ ಹರಿಣನೇತ್ರೆ 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 ಚೆಲ್ವ ತರುಣಿ ಮಣಿಯು ಚೆಲ್ವ ತರುಣಿ ಮಣಿಯೋ ಕೋಮಲಗಾತ್ರೆ 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 ಶರದಿಂದು ವದನೆ ಗರಿಣನೇತ್ರೆ ಚೆಲ್ವ ತರುಣಿ ಮಣಿಯು
ಅಮಲ ಅಣ್ಣ ಆಶ್ಚರ್ಯವನ್ನು ಕಂಡೆ. ಹಾ ಕದಂಬ ವನದೆಡೆಗೆ ಬರುತ್ತಿರುವಾಗ ಹಾ ಬಂಗಾರದ ಉಯ್ಯಾಲೆ ಇವರುವಳಾಕೆ ವೀಣೆಯನ್ನು ಹಿಡಿದು ಇಂಪಾದ ಗಾಯನವನ್ನು ಹಾಡುತ್ತಿದ್ದಾಳೆ. ಏ ಅಣ್ಣ ನಿನಗೆ ತಲೆ ಸರಿ ಇಲ್ಲ. ಈ ಕಾಡಿನಲ್ಲಿ ಹೆಣ್ಣು ಬರಲು ಹೇಗೆ ಸಾಧ್ಯ? ನೀನೀಗ ನೋಡ್ಲಿಲ್ವೋ? ಇಲ್ಲ. ಹೀಗೆ ಬಾ, ಹೀಗೆ ಬಾ. ಏ ಅಣ್ಣ ಏನಾಯ್ತು? ಅಣ್ಣ ಬಹಳ ಸುಂದರವತಿ ಈಕೆ. ಈಕೆಯನ್ನು ಕಂಡಾಗ ಹೊಗಳಿದ್ದ ನಾಲಗೆ ಯಾಕೆ? ಹಾಗಿದ್ರೆ ಹೊಗಳು ನೋಡು. ನಳಿನ ಮುಖೇರಿ ಸಕಲ ಸೃಷ್ಟಿಗೆ ಕಲಶವಿದು ಸೌಂದರ್ಯ ವಸನದ ವಿಲಸವಿದು ರತಿ ರಮಣರ ವೈಭವದ ರಕ್ತಕೋಶವಿದು ತಲೆ ನೀರ ಶ್ರೀಮಂತಮಣಿ ಜಗದೊಳಗಿನ ಚೆಲುವಿನ ಗಣಿ ತಪೋದರ ಕಲೆಬೆರಕೆ ಶ್ರೇಣಿ ಇವಳೊಂದು ರೂಪದ ಗಣಿ ತ್ರೈಭುವನ ಸುಂದರಿಯ ಮೇಲ್ತು ನಗಿರಿಯ ಶಿವಶಿರಲ್ಲಿ ಸಂಭವಿಸಿ ವನದೇವಿಯರ ಸೇವೆಯನ್ನು ಸಂದು ಸಾಗರವನ್ನಪ್ಪುವಂತ ಕದಿ ಪ್ರವಾಹ ಜಾಂಡವಿ ಹೊಣಲು ಕಾರ್ಮಿಣಿಯೋರ್ವಲು ಬರಲು ಕಾರಣವೇನು ಕಾರಣವೇನು ಕಾರಣವೇನು? ಅರರೆ ನಿಮ್ಮಳಂತಹ ವಿಟಗಾರೆ ನೋಡಲು ಸ್ಮರಣ ಭೂಖಣೆಯಂತಿ ಹಳು ನೀರೆ ಶರದೆಯೆಂದು ವದನೆ ಹರಿಣ ನೇತ್ರೆ ಚೆಲ್ಲುವ ತರುಣಿ ಮಣಿಯು ಮಲಗಾತ್ರೆ. ತಮ್ಮ ಅಣ್ಣ ಏನೇ ಆಗಿರಲಿ ಈಕೆಯನ್ನು ಕಂಡು ನಾನು ಮನಸೋತಿದ್ದೇನೆ ಅಣ್ಣ. ಹಾಗಾಗಿ ಇವಳು ನನಗೆ 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 ತಮ್ಮ ಅಣ್ಣ. ಇರಿಸು ಇವಳನ್ನು ವರಿಸಿದ್ದೇವೆಂತಾದರೆ ನಾಳೆ ನಮ್ಮ ಹೆಣ ಬೀಳುವುದು ಸಹಜ. ಯಾಕೆಂದರೆ ಯಾಕೆ? ಬ್ರಹ್ಮದೇವ ನಮಗೆ ವರವನ್ನು ಕಲ್ಪಿಸಿದ್ದಾನೆ ಎಂದು ಬ್ರಹ್ಮಚರ್ಯ ಕೆಡುತ್ತದೋ ಅಂದೇ ನಿಮ್ಮ ಮರಣ ಎನ್ನುವ ಹಾಗೆ. ಹಾಗಾಗಿ ಏಕೆ ನಮಗೆ ಬೇಡ. ನಮ್ಮ ಅಣ್ಣನಿದ್ದಾನಲ್ಲ ಶುಂಭಾಸುರ, ಆತನಿಗೆ ತಕ್ಕುದಾದ ಹೆಣ್ಣು. ಹಾಗಾಗಿ ಈ ವಿಚಾರವನ್ನು ಅಣ್ಣನಲ್ಲಿಯೇ ಹೇಳೋಣ. ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವ ನಿನ್ನ ನಿರತ ಕೊಂಡಾಡುತ್ತಲಿರುವರು ಜಗದಿ ಅಣ್ಣ ದೇವ. ಸೋತು ಹೋದ ದೇವತೆಗಳನ್ನೆಲ್ಲ ಅರಸುತ್ತಾ ಕದಂಬ ಕಾಂತಾರದೆಡೆ ಸಾಗಿದೆವು. ಕದಂಬ ಕಾಂತಾರದೆಡೆ ಸಾಗುವಾಗ ಹಸಿವೆ ನೀವೇ ಭಾವಿಸಿ. ಹಾಗೆ ಬೇಟೆಯನ್ನು ಮಾಡಿ ವಿಶ್ರಮಿಸುತ್ತಿರುವಾಗ ಒಂದು ವಿಶೇಷತೆಯನ್ನು ಕಂಡೆವಣ್ಣ. ಏನದು ವಿಶೇಷ? ಅಣ್ಣ ಬೆಳೆಸುತ್ತಿರುವ ಗಾಯನವನ್ನು ಹಿಡಿದು ಮುಂದುವರಿದಾಗ ಬಂಗಾರದೊಡಿಯಾಲೆಯಲ್ಲಿ ಹೆಣ್ಣೊಬ್ಬಳು ಹಾಡುತ್ತಾ ಪಾಡುತ್ತಾ ವಿಹರಿಸುತ್ತಿದ್ದಳು. ಆಕೆ ನಿನಗೆ ತಕ್ಕುದಾದವಳು, ನೀನು ಅವಳನ್ನು ಭರಿಸಬೇಕು. ಚಂಡಮುಂಡರೇ ಎನ್ನುವ ನುಡಿಲಾಲಿಸುದ ಶುಂಭನೋ ಎನ್ನುವ ನುಡಿಲಾಲಿಸುದ ಶುಂಭನೋ ಮನಸ್ಸು ಜನ ಸರಗದಿಗೆ ಸಿಲುಕುತ್ತ ವನಜನೇತ್ರೆಯ ವರಿಸದಿರೆನೆಂದಿರುತ್ತ ನಿಶ್ಚಯಿಸಿ ರಣವಮಯದು ಮಣಿತ ಗಮನ ವನಿತೆಗಿನ್ನನುಚಿತವೋ ಸಾಮದಿ ಮನವ ಒಲಿಸುವೆನೆಂದು ಸುಗ್ರೀವನನು ಕರೆದೆಂದಾಗ ಎನ್ನುವ ನುಡಿ ಲಾಲಿದುದ ಶುಂಭನು ಆಕೆಯನ್ನು ಕರೆದರೂ ಆಲೋಚನೆ ನಾನು ಮಾಡುತ್ತೇನೆ. ನೀವು ಯುದ್ಧದಲ್ಲಿ ದಣಿದಿದ್ದೀರಿ, ಸ್ವಲ್ಪ ವಿಶ್ರಾಂತಿಯನ್ನು ಮಾಡಿ. ಸರಿ, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಡುತ್ತೇನೆ.
ಒಮ್ಮಿಂದೊಮ್ಮೆಲೆ ಕರೆ ಈ ಕರೆಗೆ ಕಾರಣವೇನು ತಿಳಿಸಿ. ಧೂಮ್ರಾಕ್ಷ ಹಾ. ಕದಂಬ ವನದಲ್ಲಿ ಎಣ್ಣಿದ್ದಾಳೆ ಹಾ. ಆಕೆಯನ್ನು ಯಾರಾದರೂ ನಮ್ಮನೆ ಸುಮ್ಮನಿನನ್ನು ಬಯಸಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿದ. ಆ ಸಂಧಾನವನ್ನೇ ಧಿಕ್ಕರಿಸಿದ. ಇದು ನಿನ್ನ ಮುಂದೆ ನಿಂತವ ನಾನೇ ಧೂಮ್ರಾಕ್ಷ. ಒಳ್ಳೆ ಮಾತಿನ ರಥವಾರು. ¡Vamos!
ಬೆಳಗಿದನು ಜೋಮಾಲಿ. ಭೂಲೋಕದಲ್ಲಿ ಮಹಾಕಾಳಿಯಾಗಿದ್ದೇನೆ. ಗಂಡ ಪುಂಡನ ನಳೆಯ ಚಂದದ ಉಳಿದ ವಾರ್ತೆ. ಸುಗ್ರೀವನ ಸಂಧಾನವನ್ನು ಧಿಕ್ಕರಿಸಿದಳೆ. ಧೂಮ್ರಾಕ್ಷನನ್ನು ಹೂಂಕಾರ ಮೊದಲಿನಿಂದ ಸುಟ್ಟು ಬೊಡಿ ಮಾಡಿದಳಂತೆ. ಚಂಡಮುಂಡರ ಸೇರವನ್ನು ಚಂಡಾಡಿದಳಂತೆ. ಆ ಸೊಕ್ಕಿನ ಹೆಂಡನ್ನು ಎಳೆದರಳು. ನಾನೇ ಮಣಿರಥವನ್ನೇರಿಸಿದನಾಗುತ್ತೇನೆ. ನಾನಿದು ವಿಪರೀತ. ಆಗಸವೇ ಬಿರಿಯುತ್ತೆ, ಭೂಮಿ ಇಬ್ಬಾಗವಾಯಿತೆ, ಸಪ್ತ ಶರದಿಯ ನೀರೇ ಉಕ್ಕೇರಿದ ಹಾಗೆ. ಕೋಲಾಹಲ ನಮ್ಮಿ ಶೋಣಿತಾಪುರದಲ್ಲಿ ಒಂದು ಕಡೆಯಲ್ಲಿ ಆಯುಧವನ್ನು ಧರಿಸಿ ಯುದ್ಧ ಸನ್ನದ್ಧರಾದ ರೊಚ್ಚು ಕಿಚ್ಚುಗಳನ್ನು ಮೈಗೂಡಿಸಿಕೊಂಡ ನಮ್ಮ ವೀರ ಭಟರು. ಅಷ್ಟೇ ಅಲ್ಲ, ನಿನ್ನನ್ನು ನೋಡಿದೆ ಅಂತಾದ್ರೆ ಪ್ರಳಯ ಕಾಲದ ರುದ್ರನಂತೆ ಈ ಕಾಲಕ್ಕೆ ಹೊರಟವನಿದ್ದೀಯ. ನಿನ್ನ ಸಮ್ಮುಖಕ್ಕೆ ಬಂದವನಾಗಿದ್ದೇನೆ. ಏತಕ್ಕೆ ಹೊರಟಿ ಹೇಳಿ? Yeah.
ಎಂಬ ವಿಚಾರವನ್ನು ಹ. ಚಂಡಮುಂಡರಿಂದ ತಿಳಿದೆ ಹ. ಸಂಧಾನಕ್ಕಾಗಿ ಹ. ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯ್ತು ಸಂತಾನ? ಸಂಧಾನವನ್ನು ಧಿಕ್ಕರಿಸಿ ಹ. ಸಂಗ್ರಾಮವನ್ನು ಬಯಸಿದನಂತೆ. ಆಮೇಲೆ ಆಮೇಲೆ ಹ. ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಏನಾಯ್ತು ಪರಿಣಾಮ? ಧೂಮ್ರಾಕ್ಷನನ್ನು ಓಂಕಾರ ಮಾತ್ರದಿಂದ ಸುಟ್ಟು ಕೋಟಿ ಮಾಡಿದನಂತೆ. ಧೂಮ್ರಾಕ್ಷನು ಅಲ್ಲಿದ್ದಾನೆ. ಹ. ಆಮೇಲೆ ಏನು ಚಂಡಮುಂಡರ ಚಿರವನ್ನು ಚಂಡಾಡಿದನಂತೆ. ಹ. ಆ ಸೊಕ್ಕಿನ ಹೆಣ್ಣನ್ನು ಎಳೆದಾರಳು ಹ. ನಾನೇ ಮನೆಯನ್ನಾಗಿದ್ದಾನೆ. ಹ. ನೀನು ಯಾಕೆ ಬಂದೆ? ಜಿಯೋ, ಹ. ಹೌದಾನ? ಈ ಕಾಲಕ್ಕೆ ನಿನ್ನ ಸಮ್ಮುಖಕ್ಕೆ ನಾನು ಬಂದಿದ್ದೇನೆ. ಹ. ನನ್ನ ಮನದ ಮಾತಿಗೆ ಅವಕಾಶವಿದೆ ಪ್ರಭು. ಹೇಳು. ಜಿಯೋ, ಧನುಜೇಶ ಕೇಳಿಲ್ಲ ಮಾತ ಏತಗಿರಿ ತೂನಿ ಭವಿಯಾದೆ ಮನದಲ್ಲಿ ವ್ಯರ್ಥ ಧನುಜೇಶ ಹೆಣ್ಣನ್ನು ಬಯಸಿ ಈ ಕಾಲಕ್ಕೆ ಅತ್ತ ಕಡೆಗೆ ಸಾಗುವುದಕ್ಕೆ ಮುಂದಾದೆ ಪ್ರಭು. ನಿನ್ನ ಸಮ್ಮುಖಕ್ಕೆ ನಾನು ಬಂದಿದ್ದೇನೆ, ಸ್ವಲ್ಪ ಸೈರಿಸು. ಜಿಯಾ, ನೀನು ಯಾರು? ನೀನು ಮಾಡಿದ ಸಾಧನೆಯಾದರೂ ಏನು ಎನ್ನುವುದನ್ನು ಹೇಳುವುದಕ್ಕೆ ನನಗೆ ಬಹಳ ಹೆಮ್ಮೆ. ನೀನು ಒಮ್ಮೆ ಆಯುಧವನ್ನು ಧರಿಸಿ ಯುದ್ಧ ಸನ್ನದ್ಧನಾಗಿ ಹೊರಟೆ ಎಂದಾದರೆ ತಡೆಯುವುದಕ್ಕೆ ಪರಮೇಶ್ವರನಿಂದಲೂ ಅಸಾಧ್ಯ. ಹೀಗಿರುವಾಗ ಸಂಬಂಧದಲ್ಲಿ ಅಳಿಯ, ರಾಜಕೀಯ ವಿಚಾರದಲ್ಲಿ ಸಚಿವನೂ ಆಗಿರುವ ಕಾರಣಕ್ಕೆ ಈ ಕಾಲಕ್ಕೆ ನಿನ್ನ ಸಮ್ಮುಖಕ್ಕೆ ಬಂದು ಒಂದೆರಡು ಮಾತನ್ನು ಇಚ್ಛಿಸುತ್ತಿದ್ದೇನೆ ಪ್ರಭು. ಜಿಯಾ, ಒಂದು ಕಾಲದಲ್ಲಿ ಸ್ಥಾನ ಮಾನ ಬೆಲೆ ನೆಲೆ ಇಲ್ಲದಿದ್ದಂತಹ ದಾನವರನ್ನು ಒಟ್ಟು ಸೇರಿಸಿ ಅವರನ್ನು ಉದ್ಧರಿಸಿ ನೀನು ಉನ್ನತವಾದಂತಹ ಸ್ಥಾನವನ್ನು ಏರಿದವನಿದ್ದೀಯ ಪ್ರಭು. ಅಷ್ಟು ಮಾತ್ರವಲ್ಲ, ಈ ಕಾಲಕ್ಕೆ 3 ಲೋಕದಲ್ಲಿ ಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದೀ ಪ್ರಭು. ಜಿಯಾ, ಈ ಕಾಲಕ್ಕೆ ನೀನು ಮಾಡುವಂತಹ ಸಣ್ಣ ತಪ್ಪಿನಿಂದ ನಿನ್ನನ್ನು ಪರ್ವತದಿಂದ ಪ್ರಪಾತಕ್ಕೆ ದೂಡಿ ಬಿಡುತ್ತದೆ ಪ್ರಭು. ಜಿಯಾ, ಧನುಜ ಕುಲ ಎನ್ನುವಂತಹ ಸೌಧ ಇಂದಿನ ಕಾಲಕ್ಕೆ ಉಳಿದಿದೆ ಎಂದಾದರೆ ಅದು ಸಿಂಹನಾದ ಬ್ರಹ್ಮಚರ್ಯ ಪಾಲನೆಯಿಂದ ಮಾತ್ರ. ಹಾಗಾಗಿ ಪ್ರಭು, ನಿನ್ನದಾದಂತಹ ಇಂದ್ರಿಯ ಚಾಪಲ್ಯಕ್ಕೆ ಧನುಜ ಕುಲವನ್ನು ಬಲಿ ಕೊಡಬೇಡ ಪ್ರಭು, ಬಲಿ ಕೊಡಬೇಡ. ಅವನು ಸಾಮಾನ್ಯ ತರುಣಿ ಎಂದು ತಿಳಿದಿದ್ದಾನೆ. ತರುಣಿ ಎಂದು ಭಾವಿಸಿ ತರುಣಿಯಲ್ಲ ಅವಳು ಆದಿಮಾಯೆಗೆ ತರುಣಿ
ಅವಳೋ ಆದಿಮಾಯೆ. ಸಾಮಾನ್ಯ ತರುಣಿ ಎನ್ನುವ ಹಾಗೆ ತರುಣಿ ಎಲ್ಲ ಪ್ರಭು ಜಿಯಾ. ನಾವೆಲ್ಲರೂ ತಿಳಿದಂತ ವಿಚಾರ ಈ ಹಿಂದೆ ಕಲ್ಪಾಂತ್ಯದಲ್ಲಿ ಮರು ಸೃಷ್ಟಿಯಾಗುವಂತ ಸಂದರ್ಭ ಆದಿಯಲ್ಲಿ ಓಂಕಾರವೆಂಬ ನಿನಾದದಿ ತ್ರೈಮೂರ್ತಿಗಳು ಆದರು ಎನ್ನುವ ಹಾಗೆ ಆ ಸಂದರ್ಭ ದಿಕ್ಕು ದಶೆ ಕಾಣದಂತ ಮೂರು ಮೂರ್ತಿಗಳು ತುಂಬಿದ ಜಲರಾಶಿಯ ಮಧ್ಯದಲ್ಲಿ ತಿರುಗಾಡುತ್ತಿರುವಂತಹ ಸಂದರ್ಭ ಓಂಕಾರ ಸ್ವರೂಪಿಣಿಯಾದಂತ ಮಾತೆ ಮೈ ತಳೆದು ಬಂದು ಅವರಿಗೆ ಅಭಯವನ್ನು ಕೊಟ್ಟವಳಿದ್ದಾಳೆ. ಒಂದು ವೇಳೆ ನೀವು ಮಾಡುವಂತ ಕಾಯಕಕ್ಕೆ ದುಷ್ಟ ಶಕ್ತಿಗಳಿಂದ ಅಡ್ಡಿ ಬಂದರೆ ಅವರನ್ನು ತರಿದು ನಿಮ್ಮನ್ನು ಸಲಹುತ್ತೇನೆ ಎನ್ನುವ ಹಾಗೆ ಆ ಮಾತಿನಂತೆ ಕಾಲಾನಂತರ ಲೋಕದಲ್ಲಿ ಮಹಿಷಾದಿ ದುಷ್ಟಶಕ್ತಿಗಳ ಉಪಟಳವನ್ನು ತಡೆಯಲಾಗದೆ ಮೂರು ಮೂರ್ತಿಗಳ ಸಹಿತ ದೇವತೆಗಳು ಮಾತೆಯನ್ನು ಪ್ರಾರ್ಥಿಸಿದರು. ಆ ಕಾಲಕ್ಕೆ ಅವರ ಪ್ರಾರ್ಥನೆಗೆ ಒಲಿದಂತಹ ಮಾತೆ ಮೈ ತಳೆದು ಬಂದು ಅಷ್ಟಭುಜಂಗಿಣಿಯಾಗಿ ಮಹಿಷಾದಿ ದುಷ್ಟಶಕ್ತಿಗಳನ್ನು ಲೋಕಕ್ಕೆ ಸನ್ಮಂಗಳವನ್ನು ಉಂಟು ಮಾಡಿದ್ದಾನೆ. ಆ ಮಾತೆ ಇಂದಿನ ಕಾಲಕ್ಕೆ ನಮ್ಮ ಕದಂಬ ವನದಲ್ಲಿ ಕೌಶಿಕೆ ಎಂಬ ನಾಮಧೇಯದಿಂದ ಬಂದು ವಾಸಿಸಿದ್ದಾಳೆ ಪ್ರಭು. ಹಾಗಾಗಿ ಆ ತರುಣಿಯನ್ನು ಬಯಸುವುದು ತರವಲ್ಲ, ಬಿಡುವವಳ ಆಸೆಯನ್ನು. ರಕ್ತಬೀಜ ಅವಳು ಸಾಮಾನ್ಯ ತರುಣಿಯೇ ಅಲ್ಲ ಎಂಬುದಕ್ಕೆ ಏನು ಆಧಾರವಿದೆ? ಆಧಾರ ಬೇಕೆ? ಸಂಧಾನಕ್ಕಾಗಿ ಕಳಿಸಿಕೊಟ್ಟೆ ಅಲ್ಲ ಸುಗ್ರೀವನನ್ನು. ಏನಾಯ್ತು ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದಳು. ಆ ಬಳಿಕ ಹೋದವ ಯಾರು? ಧೂಮ್ರಾಕ್ಷ. ಹೂಂಕಾರ ಮಾತದಿಂದ ಧೂಮ್ರಾಕ್ಷನನ್ನು ಸುಟ್ಟು ಬೂದಿ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಕಣ್ಣುಗಳಿಗಾದಂತಹ ಚಂಡಮುಂಡರು ಅವರ ಬ್ರಹ್ಮಚರ್ಯ ಪಾಲನೆಯಿಂದ ತಮ್ಮದಾದಂತಹ ಸಾಧನೆಯನ್ನು ಲೋಕಮುಖದಲ್ಲಿ ತೋರಿಸಿಕೊಟ್ಟವು. ಅಂತ ಚಂಡಮುಂಡರ ಶಿರವನ್ನು ಕಡಿದು ಕಣ್ಣಿಕೆಯಾಗಿ ಚೆಂಡಾಡಿದ್ದಾಳೆ ಪ್ರಭು.
ಹಾಗಾಗಿ ಅವಳು ತರುಣಿ ಅಲ್ಲ, ಆದಿಮಾಯೆ. ಅವಳನ್ನು ಬಯಸುವುದು ತರವಲ್ಲ. ಅವಳ ಆಸೆಯನ್ನು ಬಿಟ್ಟು ಬಿಡು ಪ್ರಭು. ರಕ್ತಬೀಜ, ಯಾ, ಆದರೆ ನಿನ್ನ ಕೊನೆಯ ಆಧಾರವೇ ನಿರ್ಧಾರವೇ. ನನ್ನ ನಿರ್ಧಾರವೇ ಬಿಡು. ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ. ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ. ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ. ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡುವುದಿರುವುದಲಿ ನುಡಿಯೇ ನೀತಿಯ. ಬಿಡು ಮನದ ಮೂರ್ಖತೆಯ. ಆ ಇಷ್ಟೆಲ್ಲ ಆದ ಮೇಲೆ ನನ್ನ ಕೊನೆಯ ನಿರ್ಧಾರದ ಬಗ್ಗೆ ಆಲೋಚನೆ. ಹೌದು, ನನ್ನ ಕೊನೆಯ ನಿರ್ಧಾರ ಏನು ಬಲ್ಲೆಯಾ? ಬಿಡು ಮನದ ಮೂರ್ಖತೆಯ. ತ್ರೈ ಜಗದ ಒಡತಿ ಇದ್ದಾಳೆ ಮಾತೆ. ಅವಳೊಂದಿಗೆ ಹೋರಾಟ ಮಾಡುವುದು ಸರಿಯಲ್ಲ. ಹಾಗಾಗಿ ಅವಳ ಕೈ ಹಿಡಿಯುವ ಬದಲು ಕಾಲು ಬಿಡು ಬಿಡು ಒಮ್ಮೆಯ ನುಡಿಗಳನ್ನೆಲ್ಲವೂ ಬಿಡು. ನೀನು ಯುದ್ಧಕ್ಕೆ ಹೋಗಬೇಕಾಗಿಲ್ಲ. ಇಲ್ಲಿ ಆದರೆ ಬಸ್ಕು ಹಾಕಿ ಮುಚ್ಚಿಕೊಂಡು ಯಾವ ಕಾಲಕ್ಕೂ ರಣಹೇಡಿ ಆಗುವುದಕ್ಕೆ ಸಾಧ್ಯವಿಲ್ಲ. ಅಪ್ಪಣೆಯನ್ನು ಕೊಟ್ಟೆ ಅಂತಾದ್ರೆ ಹೋಗಿ ಬರ್ತೇನೆ. ರಣವೀರ್ಯವನ್ನಿಟ್ಟಿದ್ದೇನೆ, ನಿನಗೆ ಶುಭವಾಗಲಿ. ಬೆರೆಯುತ್ತಿರುವ ಕದಂಬ ವನದಲ್ಲಿ ಕಂಡು ದೇವಿಯರು ಶುಂಭನಿಂದ ಅಪ್ಪಣೆಯನ್ನು ಪಡೆದು ಕದಂಬ ಕಾಂತಾರಕ್ಕೆ ಹೊರಟೆ. ಆ ಸಂದರ್ಭದಲ್ಲಿ ನಮ್ಮವರೇ ಆದಂತಹ ಕೋಟಿ ಕೋಟಿ ಸಂಖ್ಯೆಯ ರೈತರು ನನ್ನನ್ನು ಹಿಂಬಾಲಿಸುತ್ತಾ ಬರುವುದಕ್ಕೆ ಮುಂದಾದರು. ಅವರೆಲ್ಲರಿಗೂ ಸರಿಯನ್ನು ಹೇಳಿ ಒಂದು ಕದಂಬ ಕಾಂತಾರವನ್ನು ನೋಡಿದೆ ಎಂದಾದರೆ ಎಂದಿನ ಹಾಗೆ ಹಿಂದೂ ಅಲ್ಲ. ಈ ಹಿಂದೆ ಕದಂಬ ಕಾಂತಾರವನ್ನು ಕಾಣದೇ ಇದ್ದವರು ನಾವು ಏನೋ ಅಲ್ಲ. ಆದರೆ ಇಂದು ಏನೋ ವಿಶೇಷ ಇದೆ. ಓ, ಅಲ್ಲಿಗೆ ಕಣ್ಣು ಹಾಯಿಸಿ ನೋಡಿದೆ ಎಂದಾದ್ರೆ
ಹಾರಿ ಜೊತೆಗೆ ಆಟವಾಡುತ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನೋಡಿದಾಗ ಏನಾಶ್ಚರ್ಯವಿದು, ಗರುಡನ ರೆಕ್ಕೆಯ ಅಡಿಯಲ್ಲಿ ಆ ಒಂದು ಆಶಯವನ್ನು ಪಡೆದಿದೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಯೋಚಿಸಿದೆ ಎಂದಾದ್ರೆ ಕಾರಣ ಬೇರೆ ಯಾರು ಅಲ್ಲ, ಕದಂಬ ಕಾತಾರದಲ್ಲಿ ವಾಸವಾಗಿರುವಂತಹ ಆ ಹೆಣ್ಣು. ಇದನ್ನೆಲ್ಲ ಗಮನಿಸಿದಾಗ ಇಲ್ಲಿ ದೈವಿ ಸಾನ್ನಿಧ್ಯ ಇದೆ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಗಿದೆ. ಇನ್ನು ತಡ ಮಾಡುವುದಿಲ್ಲ, ಕಾಣುತ್ತಾ ಇದೆಯಲ್ಲ ಬೆಳಕು, ಅದನ್ನು ಹಿಂಬಾಲಿಸುತ್ತಾ ಮುಂದುವರಿಯುತ್ತೇನಂತೆ. ಕಲಿರಂಗ ಬೀಜನು ನೋಡಿದನು ಗಾಢಗರ್ವದಿ ಕುಳಿತ ಕಿವಿಯನು ಗಾಢಗರ್ವದಿ ಕುಳಿತ ಶಿವೆಯನು ನೋಡಿದನು ಕಲಿರಕ್ತ ಬೀಜನು ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ ಇವಳನು ತಿಳಿಯದಿನಿತಾಯ್ತೆ ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಗೆ ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಗೆ ಕೇಡು ಇವಳಿರುವಂತ ಕೇಡು ಇವಳಿರುವಂತ ಆದರೂ ಮಾತನಾಡಿಸುವೆ ಆದರೂ ಮಾತನಾಡಿಸುವೆ ಓಡಿದನು ಕಲಿರಕ್ತ ಬೀಜನು ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಜಯ 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 ಕಂದನಿಯ ನೋಡಿದೆ, ಮನದಣಿಯ ನೋಡಿದೆ. ಇಂಥ ದೃಶ್ಯವನ್ನು ರಕ್ತ ಬೀಜನ ಜೀವನದಲ್ಲಿ ಕಾಣುವುದಕ್ಕೆ ಸಿಗುತ್ತದೆ ಎನ್ನುವ ಹಾಗೆ ಭಾವಿಸಿಯೇ ಇರಲಿಲ್ಲ. ಇಷ್ಟಕ್ಕೆಲ್ಲ ಕಾರಣ ಯಾರು ಅಂತ ಯೋಚಿಸಿದ್ದೆ ಎಂದಾದ್ರೆ ಕಾರಣ ಬೇರೆ ಯಾರು ಅಲ್ಲ, ನನ್ನ ಒಡೆಯನಾದಂತಹ ಶುಂಭ. ಆತನಿಗೆ ನಾನು ಋಣಿಯಾಗಿದ್ದೇನೆ. ಒಮ್ಮೆಲೆ ಮಾತೆಯನ್ನು ನೋಡುವಾಗ ಬಹಿರಂಗದ ದೃಷ್ಟಿಯಿಂದ ಆಕೆಯನ್ನು ನೋಡುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಆಮೇಲೆ ಅರ್ಥವಿಸಿಕೊಂಡು ಅಂತರಂಗದ ದೃಷ್ಟಿಯಿಂದ ನೋಡಿದೆ ಎಂದಾದರೆ ಮಾತೆಯ ದರ್ಶನ ನನಗೆ ಆಯಿತು. ಇಂಥ ದೃಶ್ಯದಲ್ಲಿ ನನ್ನ ಜೀವನ ಪಾವನವಾಯಿತು. ಏನು ಮಾಡೋಣ ಹೇಳಿ?
ಘೋರ ಕೋಪದಿಂದ ಮಾತೆ ಕುಳಿತಿದ್ದಾಳೆ. ಹೌದು, ಇವಳ ಉದ್ದೇಶ ಬೇರೆ ಏನೂ ಅಲ್ಲ, ಧನುಜರೆಲ್ಲರ ನಾಶ. ಇವಳನ್ನು ನೋಡಿ ಒಂದೊಮ್ಮೆಗೆ ನಾನೇ ಬೆರಗಾಗಿ ಹೋದೆ. ಅಮ್ಮ, ನಿನ್ನ ಪಾದ ಕಮಲಕ್ಕೆ ಅಡ್ಡ ಬಿದ್ದು ನಿನ್ನಲ್ಲಿ ಮಾತಾಡಿಸಬೇಕೆನ್ನುವಂತ ಉದ್ದೇಶವನ್ನು ಇರಿಸಿಕೊಂಡಿದ್ದೇನೆ. ಆದರೆ ಏನು ಮಾಡೋಣ, ನನ್ನ ಒಡೆಯನಾದಂಥ ಸುಮ್ಮನಿಂದ ಅಪ್ಪಣೆಯನ್ನು ಪಡೆದು ಇಂದಿನ ಕಾಲಕ್ಕೆ ಇಲ್ಲಿಗೆ ಬಂದವನಿದ್ದೇನೆ. ನಿರಾಕರಿಸುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಏಕೋ ಭಕ್ತಿಯಿಂದ ಮಾತೆಯನ್ನು ಸ್ಮರಿಸುತ್ತೇನೆ ಅಂತೆ. ಏಣಾಂಕನಿ ಭವಕ್ತ್ರಿ ನೀ ನನಗೆ ಕಟಾಕ್ಷ ಕಲ್ಯಾಣಿ ಕದಂಬ ವನವಾಸಿನಿ ಜಯ 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 ಜಯ. ಅಮ್ಮ, ನಿನ್ನ ಪಾದ ಮೂಲದಲ್ಲಿ ಕೊಡಮಟ್ಟಿದ್ದೇನೆ ತಾಯಿ. ಅಮ್ಮ, ಬಂದವ ಯಾರು ಎನ್ನುವ ಹಾಗೆ ಯೋಚಿಸಬೇಡ. ರಕ್ತ ಬೀಜ ಎನ್ನುವ ಹಾಗೆ ಶುಂಭನ ಅಮಾತ್ಯ ರಾಜಕೀಯ ವಿಚಾರದಲ್ಲಿ ಸಚಿವನೂ ಆಗಿದ್ದೇನೆ ತಾಯಿ. ನಮ್ಮ ಒಡೆಯನಾದಂತಹ ಶುಂಭ ನಿನ್ನನ್ನು ಬಯಸಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿದ. ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದೆ. ಆ ಬಳಿಕ ಧೂಮ್ರಾಕ್ಷ ಚಂಡಮುಂಡರನ್ನು ತರಿದು ಈ ಕಾಲಕ್ಕೆ ಇಲ್ಲಿ ನೆಲೆಯಾಗಿರುವೆ. ಅಮ್ಮ, ನೀನು ನನ್ನ ಒಡೆಯನಾದಂತಹ ಶುಂಭ ಸಾಮಾನ್ಯನಲ್ಲ. 3 ಲೋಕವನ್ನೇ ತನ್ನ ಅಂಕೆಯಲ್ಲಿ ಇರಿಸಿಕೊಂಡವನಿದ್ದಾನೆ ತಾಯಿ. ಒಂದು ಲತೆ, ವನಿತೆ, ಕವಿತೆ ಇವೆಲ್ಲದಕ್ಕೂ ರಾಜಾಶ್ರಯ ಬೇಕು. ಅಮ್ಮ, ನೀನೊಂದು ಲತೆ, ನೀನೊಂದು ವನಿತೆ, ನೀನೊಂದು ಕವಿತೆ ತಾಯಿ. ಹಾಗಾಗಿ ನನ್ನ ಒಡೆಯನಾದಂತಹ ಶುಂಭನ ರಾಜಾಶ್ರಯ ಎನ್ನುವುದು ನಿನಗೆ ಅಗತ್ಯವಾಗಿ ಬೇಕು. ಹಾಗಾಗಿ ನಮ್ಮ ಒಡೆಯನಾದಂತಹ ಶುಂಭನನ್ನು ವರಿಸಿ ನಮ್ಮನ್ನೆಲ್ಲ ಉದ್ಧರಿಸುವುದಕ್ಕಾಗಿ ಒಲಿದು ಬಾ, ಅಲಿದು ಬಾ, ಕುಡಿದು ಬಾ ತಾಯಿ. ಅಮ್ಮ, ಯುದ್ಧಕ್ಕೆಂದು ಬಂದ ನೀನು ಆಯುಧವನ್ನು ಕೆಳಗಿರಿಸಿ ಭಕ್ತಿಯನ್ನು ಪ್ರದರ್ಶಿಸಿದೆಲ್ಲ. ಹೌದಮ್ಮ, ಸಂತೋಷವಾಯಿತು. ಆದರೆ ನಿನ್ನನ್ನು ಹುಂಬನೆನ್ನಲು ಪ್ರಾರ್ಥನೆನ್ನಲು. ಅಮ್ಮ, ಶುಂಭನ ಅಮಾತ್ಯನ ಭಕ್ತಿ ಇದು ಹುಂಬ ಭಕ್ತಿ ಅಲ್ಲ ತಾಯಿ, ಇದು ತುಂಬಾ ಭಕ್ತಿ. ಇಲ್ಲ, ಇದು ಜಮ್ಮನ ಭಕ್ತಿ. ಯಾಕಮ್ಮ? ರಕ್ತ ಬೀಜ. ಅಮ್ಮ, ನೀನೇ ಹೇಳಿದ ಮಾತಿನಂತೆ ಲತೆಯೊಂದು ಮಾಮರವನ್ನೇ ಹಬ್ಬಬೇಕು. ಹೌದಮ್ಮ, ಗಾರೆಯನ್ನಲ್ಲವಲ್ಲ. ಅಮ್ಮ, ನನ್ನ ಒಡೆಯನಾದ ಶುಂಭ ಹೊಂಗಾರೆ ಅಲ್ಲ ತಾಯಿ, ಶ್ರೀಗಂಧ. ಶ್ರೀಗಂಧ ಶ್ರೀಗಂಧವಾದರೂ ನೀರಿಗೆ ಬಿದ್ದಾಗ ನಾರುವುದು ಸಹಜ ತಾನೆ. ಆ ಶ್ರೀಗಂಧವನ್ನು ನೀರಿನಿಂದ ತೆಗೆದು ಬಂಡೆಗೆ ತೆಗೆಯುವುದಕ್ಕಾಗಿ ಬಂದವಳು ನಾನು. ತೇದದ್ದು ಸಾಕಮ್ಮ, ಪ್ರಸಾದವನ್ನು ಅನುಗ್ರಹಿಸು. ರಕ್ತ ಬೀಜ. ಅಮ್ಮ, ಮದುವೆಯಾಗಬೇಕಾದದ್ದು ಶುಂಭ ತಾನೆ. ಅವನು ಬಾರದೆ ನಿಮ್ಮನ್ನೆಲ್ಲ ಯಾಕೆ ಕಳುಹಿಸಿದ? ಅಮ್ಮ, ಆಳುಗಳು ಇರುವಾಗ ಒಡೆಯ ಯಾಕೆ ತಾಯಿ? ರಕ್ತ ಬೀಜ. ಅಮ್ಮ, ಅವನು ಬರಲಿಲ್ಲ ಅಂದರೆ ಅದರ ಅರ್ಥವೇನು? ಅವನು ಷಂಡ. ಅವನನ್ನು ಓಲೈಸಿ ಬಂದ ನೀನು ರಣವೇ.
ನನ್ನ ಹಣೆಗೆ ವಜ್ರಾಯುಧದಿಂದ ಬಡಿದಿದ್ದಾರೆ. ಒಂದು ವೇಳೆ ನನ್ನ ಒಂದು ಬಿಂದು ರಕ್ತ ಭೂಮಿಗೆ ಸೋತು ಎಂದಾದರೆ ಕೋಟಿ ಕೋಟಿ ಸಂಖ್ಯೆಯ ರೈತರು ಉದ್ಭವಿಸಿ ಬರುತ್ತಾರೆ. ಹಾಗಾಗಿ ತಡೆದಿರುವ ರಕ್ತವನ್ನ ರಕ್ತಬೀಜದ ಒಂದು ಬಿಂದು ರಕ್ತವು ಭೂಮಿಗೆ ಸೋಕಿದ ಕೂಡಲೇ ಅಸಂಖ್ಯ ದಾನವರು ಹುಟ್ಟಿ ಬರುತ್ತಿದ್ದಾರೆ. ಘೋರಾಕಾರವನ್ನು ತಳೆದು ನಾಲಗೆಯನ್ನು ವಿಶಾಲವಾಗಿ ಚಾಚಿ ರಕ್ತವನ್ನೆಲ್ಲ ಹೀರಿ ಆ ಬಳಿಕ ಅವನನ್ನು ವಧಿಸುತ್ತೇನೆ. ಅದಕ್ಕಾಗಿ ರಕ್ತೇಶ್ವರಿ
ಶೋಣಿದ ಆಭರಣದ ಒಡೆಯ ಬಂದು ನನ್ನ ಜಂಗೆಯ ಮರೆತು ಮನವಿಂದೋನು. ಜಗನ್ಮಾತೆಯಾದ ನನ್ನನ್ನೇ ಬಯಸ್ತೀಯ ದುಷ್ಟ. ನಾನು ಕೈಗೊಂಡಂತಹ ದಾನವ ಮೇದಿನ ಕೊನೆಯ ಬಲಿ ನೀನು. ಬಾ ಮುಂದೆ. ದೇವಿಗೆ ಸುಲಭನು ಮಂಗಲ ಆರತಿಯ ಬೆಳಗಿದನು ಶೋಭಾ ಮುಂಡಾಂತಕಿ ರಕ್ತ ಬೀಜಾಂತಕಿ ಶುಂಭ ನಿಶುಂಭಾಂತಕಿ ಶಾಂತಳಾಗುತ್ತಾಯಿ ಶಾಂತಳಾಗು ಜಯ 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 ಕಂಡೆಯ ಸುರನಾಥ ದೈತ್ಯರ ಗುಂಡವನು ಸಂಗಮದಲ್ಲಿ ಭೂಮಂಡಲಗಿ ಗಡಹಿಟ್ಟ ಸದನವ ಚಂದವಾಗಿ ರಾಮರಾಯಕನೊಳಗೆ ಒಳಗೆ ಜೀವನಿಗೆ ಸಾಮವೇನಿಲ್ಲ ಭೂಮದೂರವೇ ಹೊರದು ಅನ್ಯದ ಈ ಬರಿಯಲಿ ಅಮ್ಮ ದುಷ್ಟವದ ಕಾಲದಲ್ಲಿ ಹಾ. ನನ್ನೀ ಭೀಕರ ರೂಪವನ್ನು ಕಂಡು ಭಯಗೊಂಡೆಯ. ಹಾ. ಇದು ಶಾಂತಳಾಗಿದ್ದೇನೆ. ಹಾ. ದುರುಳ ಶುಂಭ ನಿಶುಂಭರನ್ನು ತರಿದುಕೊಟ್ಟವಳಿದ್ದೇನೆ. ಹೌದಮ್ಮ. ನಾಕದ ಪೀಠ ಬರದಾಗಿದೆ. ಏರಿಕೋ ಮಗನೇ. ಮುಂದಕ್ಕೆ ನಿನ್ನ ಈ ರೂಪವನ್ನು ಕಾಣುವ ಬಗೆ ಹೇಗೆ ತಾಯಿ ಮುಂದೆ ಈ ರೂಪದಲ್ಲಿ ಕಾಣಸಿಗುವುದಿಲ್ಲ. ಮುಂದಕ್ಕೆ ದ್ವಾಪರ ಯುಗದಲ್ಲಿ ಹಾ. ಕೃಷ್ಣನಿಗೆ ಭಗಿನಿಯಾಗಿ ಹಾ. ಮಾಯೆ ಎನ್ನುವ ಹೆಸರಿನಿಂದ ಹಾ. ಮುಹೂರ್ತ ಮಾತ್ರ ಕಾಣಿಸಲಿದ್ದೇನೆ. ಹಾ. ಹಾಗಾಗಿ ನಿನಗೆ ಶುಭವಾಗಲಿ, ಲೋಕಕ್ಕೆ ಮಂಗಳವಾಗಲಿ. ಅದೃಶ್ಯಳಾಗುತ್ತೇನೆ, ಜಯ ಜಯ ಅದೃಶ್ಯಳಾಗುತ್ತೇನೆ, ಜಯ ಜಯ ಅಗೋಚರಳಾಗುತ್ತೇನೆ. ಶ್ರೀದೇವಿಯ ದುಷ್ಟ ಸಂಹಾರ ಲೀಲೆಯನ್ನು ಎಲ್ಲರೂ ಕಂಡವರಿದ್ದೀರಾ. ಇದುವೇ ಶ್ರೀದೇವಿ ಶಾಂಭವಿ, ಇದುವೇ ಶ್ರೀದೇವಿ ಕೌಶಿಕೆ. ಈ ಕಥಾಭಾಗವನ್ನು ಯಾರು ಆಡಿದ್ದಾರೋ, ಯಾರು ನೋಡಿದ್ದಾರೋ, ಆಡಲು ಯಾರು ಅವಕಾಶ ಮಾಡಿಕೊಟ್ಟಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು, ಶ್ರೀ ಮಹಾಗಣಪತಿ ದೇವರು, ಕನೀಲ ಶ್ರೀ ಭಗವತಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಸುಖ, ಭಾಗ್ಯ, ಸಂಪತ್ತು ನೀಡಿ ಕರುಣಿಸಲೆಂದು ಬೇಡಿಕೊಳ್ಳುತ್ತಾ ಮಂಗಳಗೀತೆ ಆಡಲು ಸಭ್ಯ ಸಭಿಕರಲ್ಲಿ ಅನುಮತಿ ಕೇಳುತ್ತಿದ್ದೇವೆ. ಶ್ರೀ ಜನಿತ್ರಿಯರು ದೋಷದಿ ಕರೆತರುದವರು ಊದುರಲಿದ ಮದ್ರಾಕ್ಷತೆಯಿಂದ ಸೇಸೆಯ ಜಡೆಯು ಬಲುಮುದದಿಂದ ಮಾಸದ ಕೀರ್ತಿಯ ಪಡೆಯಿರುವುದು ಸರ್ವೇಶ ಗಾರತಿ ಎತ್ತಿರಿ ಶೋಭಾ
ಭೂಮಿಯ ದಾನವ ಬೇಡಿದಗೆ ರಾಮ ಕ್ಷತ್ರಿಯರ ಗೆಲಿದವರಿಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಭಾಮೆಯರದ ಗೋಪಾಲ ಕೃಷ್ಣಗೆ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ 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 ಭದ್ರಂ ಶುಭಂ ಮಂಗಳಂ. ಇರುವಂಥ ಕಳೆದ 18 ತಾರೀಕಿನಿಂದ 23ರವರೆಗೆ ನಡೆದಂಥ ಬಹಳ ವಿಜೃಂಭಣೆಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಬಳಿಕ ಇಂದಿನಿಂದ ಪ್ರಾರಂಭವಾಗುವಂಥ ಒಂದು ಶುಭ ಸಂದರ್ಭ ಪ್ರಾರಂಭದ ಈ ದಿನದಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ನಡೆಸಿದಂಥ ಯಕ್ಷಗಾನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ವಸುಂಧರ ಯಕ್ಷಗಾನ ತಂಡ ಮಂಜೇಶ್ವರ ಇವರಿಗೆ ಈ ಸಂದರ್ಭದಲ್ಲಿ ಎಲ್ಲ ಇದರ ಪ್ರಸ್ತುತಪಡಿಸಿದ ವಸುಂಧರ ತಂಡದ ಎಲ್ಲ ಕಲಾವಿದರಿಗೆ, ಪುಟಾಣಿ ಮಕ್ಕಳಿಗೆ, ಹಿಮ್ಮೇಳದಲ್ಲಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಕ್ಷೇತ್ರ ಭರಣ ಸಮಿತಿ ಮತ್ತು ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿ, ಮಾತೃ ಸಮಿತಿ ಎಲ್ಲ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುವುದರ ಜೊತೆಗೆ ಇದೀಗ ವಸುಂಧರ ತಂಡದ ಎಲ್ಲ ಯಕ್ಷಪಟುಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಇದೀಗ ನಮ್ಮ ಸಮಿತಿಯ ಪಯ್ಯಕಂಡ ಸಮಿತಿಯ ಪ್ರಮುಖರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಖ್ಯವಾಗಿ ಶ್ರೀನಿವಾಸ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ ಮತ್ತು ಈ ಯಕ್ಷಗಾನದಲ್ಲಿ ನರ್ತಿಸಿದ ಎಲ್ಲ ಪುಟಾಣಿ ಕಲಾವಿದರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೂ ಶ್ರೀಯುತ ಗಂಗಾಧರ ದುರ್ಗಿಪಳ್ಳ ಅವರು ವೇದಿಕೆ ಬರಬೇಕು. ಶ್ರೀಯುತ ರವಿರಾಜ್ ಅವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಶ್ರೀಯುತ ದಯಾನಂದ ಅವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಯಾದವ ಮೇಸ್ತ್ರಿ ಮತ್ತು ಸುರೇಶ್ ಗಾಣಿಜಾಲ್ ಮತ್ತು ಮಹಿಳಾ ಸಮಿತಿ ಅಧ್ಯಕ್ಷೆ ಶ್ರೀಮತಿ ಮೋತಿ ಕಿರಣ್ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಆಗಮಿಸಿ. ಶ್ರೀಯುತ ದೇವರಾಜ್ MS ಅವರು ಕೂಡ ವೇದಿಕೆಗೆ ತೆರಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ನವೀನ್ ರಾಜ್ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗಣೇಶ್ ಅವರು ಅವರೊಂದು ವೇದಿಕೆಗೆ ಆಮಂತ್ರಿಸ್ತಾ ಇದ್ದಾನೆ. ದಯವಿಟ್ಟು ಆದಷ್ಟು ಬೇಗ ಬಂದು ಕಾರ್ಯಕ್ರಮದ ಕೊನೆಯ ಒಂದು ವಂದನಾರ್ಪಣಾ ಕಾರ್ಯಕ್ರಮ. ಬಂಧುಗಳೇ, ಸುಮಾರು 2.5 ಗಂಟೆಗಳ ಕಾಲ ಈ ಒಂದು ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಯಕ್ಷಗಾನದ ಒಂದು ಎಲ್ಲ ಹಾವಭಾವಗಳನ್ನು, ನೃತ್ಯವನ್ನು, ಸಂಗೀತವನ್ನು ಅತ್ಯಂತ ಮನೋಜ್ಞವಾಗಿ ಅಭಿನಯಿಸಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ ಈ ಪುಟಾಣಿ ಕಲಾವಿದರಿಗೆ ಮತ್ತು ಎಲ್ಲ ಹಿರಿಯ ಕಲಾವಿದರಿಗೆ ಕೂಡ ತಮ್ಮೆಲ್ಲರ ಒಂದು ಕರತಾಡನ ಇರಲಿ. ಭಾಳಷ್ಟು ಮನೋಜ್ಞವಾಗಿ ಒಂದೊಂದು ಪುಟ್ಟ ಬಾಲಕರು ಕೂಡ, ಬಾಲಕಿಯರು ಕೂಡ, ಪುಟ್ಟ ಮಗು ಕೂಡ ಇದರಲ್ಲಿ ಅತ್ಯಂತ ಸುಂದರವಾಗಿ ಅಭಿನಯಿಸಿ ಈ ಯಕ್ಷಗಾನದ ತುಳುನಾಡಿನ ಒಂದು ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ಕಲೆಯನ್ನು, ಶ್ರೀಮಂತ ಕಲೆಯನ್ನು ಇನ್ನು ಮುಂದಕ್ಕೆ ಕೂಡ ಉಳಿಸಿಕೊಳ್ಳುವುದರಲ್ಲಿ, ಬೆಳೆಸಿಕೊಳ್ಳುವುದರಲ್ಲಿ ಅವರು ಆಸಕ್ತರಾಗಿದ್ದಾರೆ ಎಂಬುದಕ್ಕೆ ಇವತ್ತಿನ ಈ ಒಂದು ಯಕ್ಷಗಾನ ಸಾಕ್ಷಿಯಾಗಿದೆ. ನಮ್ಮ ಪಾರ್ಥಿಸುಬ್ಬನ ಯಕ್ಷಗಾನದ ಜನಕ ಎಂದು ಕರೆಯಲ್ಪಡುವಂಥ ಈ ಭಾಗದ ಕಾಸರಗೋಡು ಗಡಿನಾಡು ಪ್ರದೇಶದ ಯಕ್ಷಗಾನದ ಅನೇಕ ಯಕ್ಷಗಾನ ಪ್ರಸಂಗಗಳ ಕರ್ತೃ ಪಾರ್ಥಿಸುಬ್ಬ ಏನಿದ್ದಾರೆ ಅವರ ಒಂದು
ನೆನಪನ್ನು ಮುಂದಕ್ಕೆ ನಮ್ಮ ಭವಿಷ್ಯಕ್ಕೆ ಏನು ದಾಟಿಸುವಲ್ಲಿ ಈ ಮಕ್ಕಳು ಮುಂದಕ್ಕೆ ಖಂಡಿತವಾಗಿ ಯಶಸ್ವಿಯಾಗುತ್ತಾರೆ ಎಂಬುದು ನಮ್ಮೆಲ್ಲರ ನಂಬಿಕೆ. ಅಂತಹ ಒಂದು ಯಾರನ್ನು ಹೇಳುವುದು ಯಾರನ್ನು ಬಿಡುವುದು ಅಂತ ಗೊತ್ತಾಗುವುದಿಲ್ಲ, ಅಷ್ಟು ಸುಂದರವಾಗಿ ಅಭಿನಯಿಸಿದ್ದಾರೆ. ಬಹುಶಃ ಒಂದು ಪುಟ್ಟ ಮಗು ಇಲ್ಲಿ ಮಧ್ಯದಲ್ಲಿ ನಿಂತಿದೆ ನೋಡಿ, ಆ ಮಗು ಒಂದು ಆಯುಧ ಹಿಡಿದುಕೊಂಡು ಬರುವಂಥ ಒಂದು ದೃಶ್ಯ ನಮ್ಮೆಲ್ಲರನ್ನು ಮಂತ್ರಮುಗ್ಧನಾಗಿಸಿದೆ. ಮತ್ತು ಪ್ರಥಮವಾಗಿ ಬಂದಂಥ ಒಂದು 3 ಮಕ್ಕಳು ವೇದಿಕೆಯಲ್ಲಿ ಕುಣಿದರಲ್ಲ, ಅವರು ಯಾರು ಅಂತ ನನಗೆ ಹೆಸರು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಫಸ್ಟಿಗೆ ವೇದಿಕೆಗೆ ಎಂಟ್ರಿ ಆದವರು 3. ಅದರಲ್ಲಿ ಒಂದು ಮಗು ಬಾಯಿ ಅಕ್ಕಳಿಸ್ತಾ ಇತ್ತು, ಯಾಕಂದರೆ ನಿದ್ದೆ ಬರ್ತಾ ಇತ್ತು, ಆದರೂ ನಟಿಸ್ತಾ ತುಂಬ ನೃತ್ಯ ಚೆನ್ನಾಗಿ ಮಾಡ್ತಾ ಇತ್ತು. ಈ ಎಲ್ಲ ಮಕ್ಕಳು ಮಾಡಿದಂಥ ಈ ನೃತ್ಯ, ಈ ಕಾರ್ಯಕ್ರಮ ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಅವರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಭಗವತಿ ಮಾತೆಯ ಆಶೀರ್ವಾದ ಇರಲಿ ಎಂಬ ಆಶಯ ನಮ್ಮದು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಈ ಒಂದು ಪ್ರಥಮ ದಿನದ ನಮ್ಮ ನಡಾವಳಿ ಉತ್ಸವದ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದ ವಸುಂಧರ ತಂಡದ ಮುಖ್ಯಸ್ಥರಾಗಿರುವಂತಹ ಶ್ರೀಮತಿ ಸುಮನಾ ರವೀಂದ್ರ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಮಹಿಳಾ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಮೋತಿ ಕಿರಣ್ ಅವರು ಶಾಲು ಹೊದಿಸಿ ಒಂದು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಹಳ ಸುಂದರವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಕ್ಷಗಾನದ ಮೂಲಕ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದೀರಿ. ತಮಗೆ ಮತ್ತು ತಮ್ಮ ತಂಡಕ್ಕೆ ಭಗವತಿ ಮಾತೆ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದು. ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಯಾವುದು ಯಕ್ಷಗಾನಕ್ಕೆ ಹಿಮ್ಮೇಳ ಮುಖ್ಯ. ಹಿಮ್ಮೇಳದಲ್ಲಿ ಭಾಗವತರಾಗಿ ಸಹಕರಿಸಿದಂಥವರು ಒಬ್ಬರು ಮುಖೇಶ್ ಕಿನ್ಯ. ಭಾಳ ಸುಂದರವಾಗಿ ತನ್ನ ಗಾಯನದ ಸಂಗೀತದ ಮೂಲಕ ಈ ಯಕ್ಷಗಾನಕ್ಕೆ ವಿಶೇಷ ಮೆರುಗನ್ನು ನೀಡಿದ್ದಾರೆ. ಮುಖೇಶ್ ಕಿನ್ಯ ಅವರು ದಯವಿಟ್ಟು ವೇದಿಕೆ ಬಂದು ತಮ್ಮ ಒಂದು ಸ್ಮರಣಿಕೆ ಮತ್ತು ಶಾಲು ಹೊದಿಸಿ ಅವರನ್ನು ಗೌರವಿಸಲಿಕ್ಕಿದ್ದಾರೆ. ಶ್ರೀಯುತ ಶ್ರೀನಿವಾಸ್ ಅವರು ಪೊಯ್ಯಕಂಡ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮ ನಡೆದಿದೆ. ಅವರಿಗೆ ಶಾಲು ಹೊದಿಸಿ ಮುಖೇಶ್ ಕಿನ್ಯ ಅವರಿಗೆ ಗೌರವಾರ್ಪಣೆ. ಹಾಗೂ ಮತ್ತೋರ್ವರು ಭಾಗವತರಾಗಿ ಸಹಕರಿಸಿದವರು ಪುರುಷೋತ್ತಮ್ ಭಟ್ ನಿಡುಬಾಳ ಅವರು ಕೂಡ ವೇದಿಕೆ ಬಂದು, ಹಾಗೂ ಅವರಿಗೆ ಶ್ರೀಯುತ ಯಾದವ ಮೇಸ್ತ್ರಿ ಅವರು ಬಂದು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರ ಗಾಯನ ಹಾಡುಗಾರಿಕೆ ನೀವೆಲ್ಲ ಕೇಳಿರಬಹುದು, ಬಹಳಷ್ಟು ಸುಂದರವಾಗಿ ದೇವಿ ಬಂದಾಗ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸೈ ನಮಸ್ತಸೈ ನಮಸ್ತಸಿ ನಮೋ ಎಂಬ ಹಾಡನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡಿ ನಮ್ಮೆಲ್ಲರನ್ನು ರಂಜಿಸಿದ್ದೀರಿ. ಧನ್ಯವಾದಗಳು ಸರ್. ಮತ್ತು ಈ ಕಾರ್ಯಕ್ರಮದಲ್ಲಿ ಚಂಡೆಯಲ್ಲಿ ಸಹಕರಿಸಿದಂಥ ಸುಬ್ರಹ್ಮಣ್ಯ ಚಿತ್ರಾಪುರ ಅವರು ವೇದಿಕೆ ಬರಬೇಕಾಗಿ ವಿನಂತಿಸಿ. ಯುವ ಚಂಡೆ ವಾದಕ ಭಾಳ ಉತ್ತಮವಾಗಿ ಚಂಡೆ ಬಾರಿಸಿ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ವಿಶೇಷ ಚೈತನ್ಯವನ್ನು ನೀಡಿದ್ದಾರೆ. ಅವರಿಗೆ ಶ್ರೀಯುತ ಗಂಗಾಧರ ದುರ್ಗಿಪಳ್ಳ ನಮ್ಮ ಕ್ಷೇತ್ರ ಸಮಿತಿಯ ಸದಸ್ಯರಾದಂಥ ಗಂಗಾಧರ ದುರ್ಗಿಪಳ್ಳ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಹರಿ ಓಂ. ಹಾಗೂ ಮದ್ದಳೆಯಲ್ಲಿ ಸಹಕರಿಸಿದ ಸುಂದರವಾಗಿ ಮದ್ದಳೆ ಮೃದಂಗ ಮಾಡಿದಂಥ ಅನಿರುದ್ಧ ಅತ್ತಾವರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತೇವೆ. ಅವರಿಗೆ
ಶ್ರೀಯುತ ದಯಾನಂದ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಯುವ ಮೃದಂಗ ವಾದಕರು ಅವರಿಗೆ ದಯಾನಂದ ಅವರಿಂದ ಗೌರವಾರ್ಪಣೆ ಮತ್ತು ಈ ಒಂದು ಯಕ್ಷಗಾನವನ್ನು ಅತ್ಯಂತ ಸುಂದರವಾಗಿ ನಿರ್ದೇಶಿಸಿ ಇವತ್ತು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಕಾರಣಕರ್ತರಾದವರು ಅಂದರೆ ಆ ನಿರ್ದೇಶಕರ ಶ್ರಮ ಬಹಳ ಅಪಾರ. ಯಾಕಂದರೆ ಇಂಥ ಪುಟ್ಟ ಮಕ್ಕಳಿಗೆ ಕಲಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವರನ್ನು ಕೂಡ ಕುಣಿಸಿ ಈ ನರ್ತಿಸುವಂತೆ ಮಾಡಿ ಸಂಗೀತಕ್ಕೆ ಲಯಕ್ಕೆ ತಾಳಕ್ಕೆ ತಕ್ಕಂತೆ ಕುಣಿಸುವಲ್ಲಿ ಅವರ ದೊಡ್ಡ ಪಾತ್ರ ಯಾರ್ದು ಅಂದರೆ ನಿರ್ದೇಶಕರದು. ಶ್ರೀಯುತ ಅಶ್ವಥ್ ಮಂಜನಾಡಿ ಅವರು ಇದಕ್ಕೆ ಬರಬೇಕು. ಅವರಿಗೊಂದು ದೊಡ್ಡ ಚಪ್ಪಾಳೆ ಕೊಡಿ. ಅಶ್ವಥ್ ಅವರಿಗೆ ನಮ್ಮ ಕ್ಷೇತ್ರ ಸಮಿತಿಯ ವತಿಯಿಂದ ಮತ್ತು ಎಲ್ಲ ಸಮಿತಿಗಳ ವತಿಯಿಂದ ಧನ್ಯವಾದಗಳು. ಶ್ರೀಯುತ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ನವೀನ್ ರಾಜ್ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ದೇವರಾಜ್ ಅವರು ಶಾಲು ಹೊದಿಸ್ತಾರೆ. ನವೀನ್ ರಾಜ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಿರ್ದೇಶಕರಿಗೆ ನಮ್ಮ ಸಮಿತಿ ವತಿಯಿಂದ ಗೌರವಾರ್ಪಣೆ. ಹಾಗೂ ಇಂದಿನ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾಗಿ ಅನೇಕರು ಭಾಗವಹಿಸಿದ್ದಾರೆ. ಈಗ ಮಾತ್ರವಲ್ಲೆಲ್ಲ ಪುಟಾಣಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಶಾಲು ಹೊದಿಸಿ ಗೌರವಿಸಬೇಕು, ಅವರಿಗೊಂದು ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಈ ಸಾಲಾಗಿ ನಿಲ್ಲಿ, ಮಕ್ಕಳೆಲ್ಲರೂ ಸಾಲಾಗಿ ನಿಲ್ಲಿ. ಎಲ್ಲರ ಹೆಸರು ಗೊತ್ತಿಲ್ಲ, ಆದರೂ ಎಲ್ಲರಿಗೆ ಶಾಲು ಹೊದಿಸಿ ಅವರನ್ನೊಂದು ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮ. ದಯವಿಟ್ಟು ನಮ್ಮಲ್ಲಿ ಶ್ರೀಯುತ ಗಣೇಶ್ ಪಾವರವರು ನಡೆಸಿಕೊಡಬೇಕಾಗಿ ವಿನಂತಿ. ಗಣೇಶ್ ಪಾವರು ಶ್ರೀನಿವಾಸ್ ಅವರಿಂದ ಶಾಲು ಹೊದಿಸಿ ಅವರಿಗೆ ಆಶೀರ್ವಾದ. ಗಣೇಶ್ ಪಾವರವರಿಂದ ಶ್ರುತಿ ಶ್ರೀನಿವಾಸ್ ಅವರು ಶಾಲು ಹೊದಿಸಿ ಗೌರವಿಸ್ತಾರೆ. ರವಿರಾಜ್ ಅವರು ಮತ್ತು ಮೋತಿ ಕಿರಣ್ ಅವರು ಪ್ರಸಾದನ ಕಾರ್ಯಕ್ರಮ ಅಂದರೆ ಪ್ರಸಾದನವನ್ನು ನಡೆಸಿಕೊಟ್ಟ ಮೇಕಪ್ ಮಾಡಿದಂಥ ಇಬ್ಬರು ಕಲಾವಿದರಿದ್ದಾರೆ. ಅವರು ಕೂಡ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಸಾದನ ಅಂದರೆ ಮೇಕಪ್ ಮಾಡಿದಂಥ ರವಿರಾಜ್ ಅವರಿಗೊಂದು ಸಂಯೋಜಕರಿಗೆ ಒಂದು ಹಾಕಿ ಅವರಿಗೆ ಒಂದು ಹಾಕಿ ಒಂದು ಶ್ರೀನಿವಾಸನ ಆ ಒಂದು ಆಯುಧ ಹಿಡಿದು ಇಲ್ಲಿ ದರ್ಶನ ಬಂದ ಅನ್ನೋದು ಮಗು ಇತ್ತಲ್ಲ, ಅದು ಯಾರು? ಆಯುಧ ಹಿಡಿದು ಒಂದು ದರ್ಶನ ಮಾಡಿದಂಥ ಪಾತ್ರಧಾರಿ. ನೋಡಿ, ಈ ಮಗು ಭಾಳ ಸುಂದರವಾಗಿ ಅಭಿನಯಿಸ್ತಾನೆ. ದರ್ಶನ ಒಂದೊಂದು ಕ್ಷಣದ ನಮಗೆ ಭಾಳ ಒಮ್ಮೆ ಒಂದು ಆವೇಶ ಬಂದಾಗೆ ಆಯಿತು. ನನಗೆ ತುಂಬ ಚೆನ್ನಾಗಿ ಅನಿಸಿದೆ. ಧನ್ಯವಾದಗಳು. ದೇವಿ ಪಾತ್ರಧಾರಿ ದಯವಿಟ್ಟು ವೇದಿಕೆ ಬನ್ನಿ. ಅವರಿಗೆ ವಿಶೇಷವಾಗಿ ಒಂದು ಶಾಲು ಹೊದಿಸುವ ಮೂಲಕ ಮತ್ತು ಒಂದು ಸ್ಮರಣಿಕೆ ನೀಡುವ ಮೂಲಕ ಅವರನ್ನು ಗೌರವಿಸ್ತಾರೆ. ಕಥೆಯ ಪ್ರಧಾನ ಪಾತ್ರಧಾರಿ ದೇವಿ ಪಾತ್ರಧಾರಿಯವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಹಾಗೂ ಈ ಕಾರ್ಯಕ್ರಮವನ್ನು
ಅಷ್ಟೊಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸುಂದರವಾಗಿ ಒಳ್ಳೆ ಯಾವಾಗಲೂ ಮನೋಜ್ಞವಾಗಿ ನಮಗೆ ಈ ಕಾರ್ಯಕ್ರಮ ಯಾವಾಗಲೂ ನೆನಪಿಡುವಂತೆ ಮಾಡಿದ ಸಹಕರಿಸಿದ ತಂಡದ ಎಲ್ಲ ಸದಸ್ಯರಿಗೆ, ಮುಖ್ಯಸ್ಥರಿಗೆ, ನಿರ್ದೇಶಕರಿಗೆ ಮತ್ತು ಹಿನ್ನೆಲೆಯಲ್ಲಿ ಗಾಯನ ಮತ್ತು ಹಿನ್ನೆಲೆಯ ಎಲ್ಲ ನಮ್ಮ ಕಲಾವಿದರಿಗೆ ಇವರಿಗೆಲ್ಲರಿಗೂ ಕೂಡ ನಮ್ಮ ಇದು ಸಮಿತಿಯ ವತಿಯಿಂದ ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ನಮ್ಮ ಮಹಿಳಾ ಸಮಿತಿ ಎಲ್ಲ ಸಮಿತಿಯ ವತಿಯಿಂದ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಗುರುಚರಣಗಳಿಗೆ ಸಮರ್ಪಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಕೃಷ್ಣಾರ್ಪಣಂ. ಓಂ ಶಾಂತಿ ಶಾಂತಿ ಶಾಂತಿ. ಭರಣಿ ಮಹೋತ್ಸವದ ಅಂಗವಾಗಿ ನಮ್ಮ ವಸುಂಧರಾ ತಂಡ ಯಕ್ಷಗಾನ ಕಲಾ ಕೇಂದ್ರ ತಂಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕನಿಲ ಶ್ರೀ ಭಗವತಿ ಕ್ಷೇತ್ರ ಭರಣ ಸಮಿತಿಯವರಿಗೂ ಹಾಗೂ ಎಲ್ಲ ಸದಸ್ಯರು ಪದಾಧಿಕಾರಿಗಳಿಗೂ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮವನ್ನು ಒದಗಿಸಿಕೊಟ್ಟಂತಹ ಶ್ರೀಮತಿ ಶ್ರುತಿ ಮಾತಾಜಿ ಹಾಗೂ ಶ್ರೀನಿವಾಸ್ ದುರ್ಗಿಪಳ್ಳ ಇವರಿಗೂ ನಮ್ಮ ಹೃದಯಪೂರ್ವಕ ಕೃತಜ್ಞತೆಗಳು.